ನಮಸ್ಕಾರ ವೀಕ್ಷಕರೇ. ಪುತ್ತೂರಿನಲ್ಲಿ ಕೆಲ ದಿನಗಳಿಂದ ಸಂಚಲನ ಮೂಡಿಸ್ತಾ ಇರುವಂತಹ ಸುದ್ದಿ ಅಂತ ಹೇಳಿದ್ರೆ, ನಮ್ಮ ಪುತ್ತೂರಿನ ತಾಲೂಕು ಆಡಳಿತ ಸೌಧ ಮುಂಭಾಗದಲ್ಲಿ ಬಡ ಕುಟುಂಬವೊಂದು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಮರದ ಕೆಳಭಾಗದಲ್ಲಿ ಮನೆಯನ್ನ ಮಾಡ್ಕೊಂಡಿದ್ದಾರೆ. ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂಥದ್ದು. ಇವರು ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ನಿವಾಸಿಗಳಾಗಿರುವಂಥ ರಾಧಮ್ಮ ಮತ್ತು ಮುತ್ತುಸ್ವಾಮಿ ಅವರು ಏಕಾಏಕಿಯಾಗಿ ಅಧಿಕಾರಿಗಳು ಮನೆಗೆ ಬರ್ತಾರೆ. ಇವರು ನೆಲೆಸಿರುವಂತಹ ಮನೆಯನ್ನ ಧ್ವಂಸ ಮಾಡ್ತಾರೆ. ಇಲ್ಲಿಂದ ನೀವು ಹೋಗಬೇಕು ಅಂತ ಹೇಳ್ತಾರೆ. ಹೀಗಾಗಿ ಇವರು ದಿಕ್ಕೇ ತೋಚದ ಹಾಗೆ ಇದ್ದ ಬದ್ದ ಎಲ್ಲ ಅಧಿಕಾರಿಗಳನ್ನ ಕೂಡ ನಮಗೆ ನ್ಯಾಯ ಕೊಡಿ ಅಂತ ಕೇಳಿ ಆಗಿದೆ. ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇದೀಗ ನಮ್ಮ ಪುತ್ತೂರಿಗೆ ಬಂದಿದ್ದಾರೆ. ಪುತ್ತೂರಿನ ಮಿನಿ ವಿಧಾನಸೌಧ ಮುಂಭಾಗದಲ್ಲಿರುವಂತಹ ಮರದ ಕೆಳಗಡೆ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಕೂಡ ಇಲ್ಲೇ ಮಲಗ್ತಾರೆ. ಮೊನ್ನೆ ಯಾವಾಗ ಇಲ್ಲಿ ಬಂದು ಇವರು ಅಹೋರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿದ್ರು, ಅವತ್ತಿನಿಂದ ಸ್ನಾನ ಕೂಡ ಮಾಡಲಿಲ್ಲ. ಇವಾಗಿನ ಚಳಿ ಹೇಗೆ ಅಂತ ನಮಗೆ ಗೊತ್ತಿದೆ. ಬಟ್ ಇದ್ರ ನಡುವೆ ಕೂಡ ಇದೇ ಮರದ ಕೆಳಗೆ ನಿಂತು ನಮಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಅವರು ಹೇಳ್ತಾ ಇರುವಂತದ್ದು, ನಿಮಗೆ ನ್ಯಾಯ ಕೊಡೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಮಗೆ ದಯಾಮರಣವನ್ನ ಕರುಣಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ನಿನ್ನೆ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರು ಈ ಒಂದು ಬಡ ಕುಟುಂಬದ ಜೊತೆಗೆ ಮಾತನಾಡಿದ್ದಾರೆ, ಭರವಸೆಯನ್ನ ನೀಡಿದ್ದಾರೆ, ನಿಮಗೆ ನ್ಯಾಯ ಕೊಡಿಸುವಂತ ಎಲ್ಲ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ. ಹಾಗಾಗಿ ಇವಾಗ ಈ ಕುಟುಂಬ ಏನ್ ಹೇಳುತ್ತೆ, ನಡೆದಿರುವಂತಹ ಘಟನೆಗಳು ಏನು, ಇವೆಲ್ಲವನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಬನ್ನಿ. ಪುತ್ತೂರು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿರುವಂತಹ ವಿಶಾಲವಾದ ಮರದ ಕೆಳಗೆ ಇದನ್ನೇ ಮನೆ ಮಾಡಿಕೊಂಡಿದ್ದಾರೆ. ಇಲ್ಲೇ ಬ್ಯಾನರ್ ಅನ್ನ ಹಾಕಿದ್ದಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹಾಕಿ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಪಟ್ಟು ಹಿಡಿದು ಕೂತಿರುವಂತಹ ರಾಧಮ್ಮ ಹಾಗೆಯೇ ಮುತ್ತುಸ್ವಾಮಿ ಅವರ ಕುಟುಂಬ, ಮಗಳಿದ್ದಾರೆ, ಮಗ ಇದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ. ನಮಸ್ತೆ. ನೀವು ಕೌಕ್ರಾಡಿ ಅವರು, ಬಟ್ ನಮ್ಮ ಪುತ್ತೂರಿನಲ್ಲಿ ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ ಸರ್. ಘಟನೆ ಏನಾಯಿತು ಪ್ರಾರಂಭದಿಂದ ಹೇಳೋದು? ಪ್ರಾರಂಭದಿಂದ ಹೇಳುವುದಾದರೆ 2013 2024 11ನೇ ತಿಂಗಳಲ್ಲಿ ಮನೆ ಹೊಡೆದಾಕಿದ್ದಾರೆ. 1 ವರ್ಷ 53 ದಿವಸ ಆಗಿ ಹೋಯ್ತು ಇವತ್ತಿಗೆ. ಈ 1 ವರ್ಷ 53 ಆಗುವ ಮುಂಚೆ ಏನು ಮಾಡಿತ್ತು, ಈ 1 ವಾರ ಹಿಂದೆನೇ AC ಅವರಿಗೆ ಒಂದು 25ರಲ್ಲಿ ಒಂದು ಲಿಖಿತ ಆಗಿದ್ದು ಅದು ಕೊಟ್ಟೆ. ನೋಡಿ, ಇವರ ಮನೆಯನ್ನು ಒಡೆದು ಪುಡಿ ಮಾಡಿ ಧ್ವಂಸ ಮಾಡಿ 1 ವರ್ಷ 1 ತಿಂಗಳು 9 ದಿವಸ ಆಗಿದೆ. ಅವರು ಬೀದಿಯಲ್ಲಿ ಬಿದ್ದಿದ್ದಾರೆ. ಕುಡಿಲಿಕ್ಕೆ ನೀರಿಲ್ಲ, ಆಶ್ರಯ ಇಲ್ಲ, ನೆರಳಿಲ್ಲ, ಕರೆಂಟ್ ಇಲ್ಲ, ಬೀದಿಯಲ್ಲಿದ್ದಾರೆ. ನೀವು ಯಾರು ಬಂದಿಲ್ಲ. ಎಲ್ಲ ಕಡೆಯೂ ಪತ್ರ ಹಾಕಿದ್ದೇವೆ. ಈ AC ಕಚೇರಿಯಿಂದ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಆಫೀಸು, AC ಆಫೀಸು, ನಮ್ಮ ನಾಗರಿಕ ಹಕ್ಕು ಕಾಯ್ದೆ ಅಡಿಗೆ DC ಆಫೀಸು ಎಲ್ಲ ಕಡೆ ಕೊಟ್ಟಿದ್ದೇವೆ. ಆದರೆ ಇವತ್ತುವರೆಗೆ ಯಾರು ಬಂದಿಲ್ಲ. ಇದರ ಏನೇನು ಕ್ರಮ ತಗೊಂಡಿದ್ರ, ಇದರ ಏನಾದ್ರು ಕ್ರಮ ತಗೊಂಡು ನಮಗೊಂದು ಉತ್ತರ ಕೊಡಿ, ನ್ಯಾಯ ಕೊಡಿ ಅಂತ 1 ತಿಂಗಳು ಗಡುವು ಕೊಟ್ಟು ಒಂದು ಲಿಖಿತವಾಗಿ ಬರೆದು ಕೊಟ್ಟಿವಿ. ನಾವು ಕುಟುಂಬ ಮಾತ್ರ ಬಂದು ಧರಣಿ ಕೂರ್ತೇವೆ. ಲಿಖಿತವಾಗಿ ಕೊಟ್ಟು ಅದಕ್ಕೆ ಹಿಂಬಾರ ಕೊಟ್ಟಿದ್ದಾರೆ. ನಾವು ಪತ್ರ ತಗೊಂಡಿದ್ದೀವಿ ಅಂತ ಅದು ನನ್ನ ಹತ್ರ ಉಂಟು. ಹಾಗೆ 1 ತಿಂಗಳು ಕಾದು ನೋಡ್ದು ಇವ್ರದ್ದು ಯಾವುದು ಉತ್ತರ ಬರಲಿಲ್ಲ. ನಾವು ಹೇಳಿದಾಗೆ 20ನೇ ತಾರೀಕು ಬಂದು ಧರಣಿ ಕೂರ್ತೇವೆ. ಧರಣಿ ಕೂರೋ ಮುಂಚೆ ನಾವು AC ಹತ್ರ ಮಾತಾಡುವಂತ ಹೋದರೆ AC ಅವರು ಇರಲಿಲ್ಲ. ಇನ್ಚಾರ್ಜ್ ತಗೊಂಡು ಕೂಡ್ಗಿ ಅವರು ತಹಸೀಲ್ದಾರ್ ಇನ್ಚಾರ್ಜಲ್ಲಿದ್ದರು. ಅವ್ರ ಹತ್ರ 1 ಗಂಟೆ ಮಾತಾಡಿನ ಅಂತ ಹೇಳಿದರು. ನನಗೆ 2 ದಿವಸ ಕಾಲಾವಕಾಶ ಬೇಕು. 2 ದಿವಸ ಅಲ್ಲ, 1 ಸೆಕೆಂಡ್ ಸಹ ನಾವು ಕೊಡೋದಿಲ್ಲ. ಧರಣಿ ಕೂರ್ತೇವೆ ಅಂತ ಬಂದಿದ್ದೇವೆ ಅಂತ. ಧರಣಿ ಕೂರ್ಲಿಕ್ಕೆ ಬಂದರೆ ಅವರು ಅಷ್ಟೊತ್ತಿಗೆ ಏನು ಆರಕ್ಷಕರಿಗೆಲ್ಲ ಕರೆದು ಎಲ್ಲ ಇವರು ಇಲ್ಲಿ ಕೂರುದು ಬೇಡ ಅಂತ ಆಯಿತು. ಅವರ ಕಾಂಪೌಂಡ್ ನಮ್ಮ ತೆರಿಗೆ ಹಣದಲ್ಲೇ ಕಟ್ಟಿದ ಸೌಧ ಇದು, ನಮಗೆ ಕೂರ್ಲಿಕ್ಕೆ ಜಾಗ ಇಲ್ಲ, ಪರವಾಗಿಲ್ಲ, ನಾವು ರೋಡಲ್ಲಿ ಕೂರ್ತೇವೆ ಅಂತ ರೋಡ್ ಪಕ್ಕದಲ್ಲಿ ಬಂದು ಕೂತಿದ್ದೇವೆ. ಮಧ್ಯಾಹ್ನ ತನಕ ಆಯಿತು. ಸಂಜೆ 8:15ವರೆಗೆ ಬಂದು ಒಂದು ಪತ್ರ ಕೊಟ್ಟರು. ನನಗೆ 3 ದಿವಸ ಸಮಯಾವಕಾಶ ಸಾಕು, ನಾನು ಸುಳ್ಯ ತಾಲೂಕು ತಹಸೀಲ್ದಾರಿಗೆ ಬರೆದಾಕಿದ್ದೇನೆ, ಅವರು 2 ದಿವಸದಲ್ಲಿ ಎಂಕ್ವೈರಿ ಮಾಡಿಬಿಡ್ತಾರೆ, 3ನೇ ದಿನಕ್ಕೆ ನಿಮಗೆ ಉತ್ತರ ಕೊಡ್ತೇನೆ ಅಂತ ಹೇಳಿದರು. ಆಯಿತು. ನಾನು ನಮ್ಮ ಜಯಂತ್ ಅವರಿಗೆ ಹೇಳಿದೆ, ಇವತ್ತು ಸೋಮವಾರ ಹೋಗಿ ಆಯಿತು, ಮಂಗಳವಾರ ಬುಧವಾರ ಗುರುವಾರಕ್ಕೆ ಬಂದು ಕೂರುವ, ಬೇಡ 8 ದಿವಸ ಕೊಡುವ ಅಂತಾಯಿತು. 8 ದಿವಸ ಕೊಟ್ಟು ಮತ್ತೆ ಪುನಃ ಕಳೆದ ಸೋಮವಾರ ಬಂದು ಇದೇ ನಮ್ಮ ಏನು ಪತ್ರ ಕೊಟ್ಟಿದ್ರು ಅವರಿಗೆ ಕೇಳಿದರೆ ಅವ್ರು ಹೇಳ್ತಾರೆ, ನಾನು ತಹಸೀಲ್ದಾರ್ ಅಲ್ಲ. ಹಾಗಾದ್ರೆ ನೀವು ತಹಸೀಲ್ದಾರ್ ಅಲ್ಲ ಅಂತ ಹೇಳಿದ್ರೆ ನೀವು ಯಾಕೆ ಪತ್ರ ಕೊಟ್ಟಿದ್ದು ಸ್ವಾಮಿ, ನಾನು ಎಂಕ್ವೈರಿ ಮಾಡ್ತೇನೆ ಅಂತೇಳಿ ನನಗೆ ಹೇಳ್ಬೋದಿತ್ತು. ನಾನು ತಹಸೀಲ್ದಾರ್ ಅಲ್ಲ, AC ಬರುವ ಇನ್ಚಾರ್ಜಲ್ಲಿ ಇದ್ದೇನೆ, ಅವ್ರು ಬರುವಾಗ ಅವ್ರ ಹತ್ರ ಮಾತಾಡಿ ಅಂತ ಹೇಳ್ಬೋದಿತ್ತು. ಆದರೂ ಕೂತ್ವಿ, ಇಲ್ಲ, ಸುದ್ದಿಲ್ಲ. ಹಾಗೆ ಕಂಟಿನ್ಯೂ ಆಯಿತು. 2 ದಿವಸ ಆಯಿತು, 3 ದಿವಸ. 3ನೇ ದಿವಸಕ್ಕೆ AC ಅವರು ಆರಕ್ಷಕರಿಗೆ ಪತ್ರ ಬರೀತಾರೆ. ಅವ್ರನ್ನ ಕೊಂಡೋಗಿ ಒಳಗೆ ಹಾಕಿ ನನ್ನ ಕಾರ್ಯಾಚರಣೆಗೆ ಅಡ್ಡಿ ಹಾಕ್ತಿದ್ದಾರೆ. ನಾವೇನು ಅಲ್ಲಿ ಹೋಗಿ ಕುಣಿತಾ ಇದ್ದೇವಾ, ಇಲ್ಲ ಇಲ್ಲಿ ದೊಂಬರಾಟ ಮಾಡ್ತಿದ್ದೀವಾ, ಇಲ್ಲ ಈ ಬೊಬ್ಬೆ ಆಗ್ತಿದ್ದೀವಾ? ಲಿಖಿತ ಪತ್ರದಲ್ಲೂ ಬರೆದು ಕೊಟ್ಟೇನೆ, ನಾವು ಕೂಗಾಟ ಮಾಡೋದಿಲ್ಲ, ದೊಂಬಿ ಮಾಡೋದಿಲ್ಲ, ಗಲಾಟೆ ಮಾಡೋದಿಲ್ಲ, ಜನ ಸೇರಿಸೋದಿಲ್ಲ, ಬರಲಿಕ್ಕೆ ತುಂಬ ಪಕ್ಷದವರು ಇದ್ದಾರೆ, ಮತ್ತು ಇದ್ದಾರೆ
ಸಂಘ ಸಂಸ್ಥೆಯವರಿದ್ದಾರೆ, ಯಾರಿಗೂ ನಾವು ತಿಳಿಸ್ಲಿಲ್ಲ. ನಾವಾಗಿ ಬಂದು ಕೂತಿದ್ದೇವೆ. 4ನೇ ದಿವಸಕ್ಕೆ ಬಂದು ಮಾತಾಡಿಸ್ತಾರೆ. ಎ ಸಿ ಅವರು ಕರೀತಾರೆ, ಒಳಗೆ ಬನ್ನಿ ಮಾತಾಡುವ, ಒಳಗೆ ಬನ್ನಿ. ನಾನು ಹೇಳ್ತೇನೆ, ಅವರ ಬಿ ಎಗಳು ಯಾರ್ಯಾರು ಬಂದು ಕರೀತಾರೆ, ಒಳಗೆ ಬನ್ನಿ ಮಾತಾಡಬೇಕಂತ. 5 ನಿಮಿಷ ಅಲ್ಲ 50 ನಿಮಿಷ ಮಾತಾಡೋದು. ನಿಮ್ಮ 4 ಗೋಡೆ ಮಧ್ಯೆ ಬೇಡ, ಹೊರಗೆ ಬಂದು ಮಾತಾಡಿ. ನೀವು ಮಾತಾಡೋದು, ನಾವು ಮಾತಾಡೋದು, ಸಾರ್ವಜನಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ ಅಂತೇಳಿ. ಆದರೂ 4ನೇ ದಿವಸಕ್ಕೆ ಬಂದರು. ಅವರಾಗಿ ಬಂದು ಕೇಳ್ತಾರೆ, ನೀವು ಯಾಕೆ ಇಲ್ಲಿ ಕೂತಿದ್ರಾ, ನಿಮ್ಮ ಸಮಸ್ಯೆ ಏನು? ಹಾಗಾದರೆ ನಾನು ಲಿಖಿತವಾಗಿ 1 ತಿಂಗಳು ಮುಂಚೆ ಪತ್ರ ಕೊಟ್ಟದ್ದು ಎಲ್ಲಿ ಹೋಯ್ತು? ಇದು ಎ ಸಿ ಆಫೀಸಾ ಇಲ್ಲ ಬೋಂಡ ತಿಂಡಿ ಮಾರೋ ಹೋಟ್ಲಾ? ಅದನ್ನು ಬೋಂಡ ಕಟ್ಟಿ ಕೊಟ್ರಾ? ಪತ್ರ ಎಲ್ಲಿ ಹೋಯ್ತು? ಪತ್ರ ತೋರಿಸಿ. ಇಲ್ಲ ನನಗೆ ಗೊತ್ತಿಲ್ಲ, ಈಗ ಏನು ಮಾಡಬೇಕು ಹೇಳಿ, ಏನಾ ನಿಮ್ಮ ಸಮಸ್ಯೆ? ಈಗ ಈ ಥರ ಆಗಿದೆಯಲ್ಲ, ಮೇಲ್ನೋಟಕ್ಕೆ ಕಾಣ್ತದ. ರೇಣುಕಾ ವಿಶ್ವನಾಥ ಇರೋದೆಲ್ಲಿ? ರಾಧಮಮುತ್ತುಸ್ವಾಮಿ ಇರೋದೆಲ್ಲಿ? ನಿಮ್ಮ ಕೋರ್ಟಾದೇಶ ಏನುಂಟು? ಎಲ್ಲ ರೀತಿಯಲ್ಲೂ ಅವರಿಗೆ ಪ್ರಶ್ನೆ ಕೇಳಿದ್ದೇನೆ, ಅವರಿಂದ ಯಾವುದೋ ಉತ್ತರ ಬರಲಿಲ್ಲ. ಅವ್ರು ಹೇಳ್ತಾರೆ, ನಿರಾಶ್ರಿತರ ಆಶ್ರಯಕ್ಕೆ ಹಾಕ್ತೇನೆ. ಏನು ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದೀವಾ? ಮತ್ತೆ ಹೇಳ್ತಾರೆ, ಆಶ್ರಯ ಯೋಜನೆ ಅಡಿಯಲ್ಲಿ ಅರ್ಜಿ ಹಾಕಿ ನಿಮಗೊಂದು ಮನೆ ಕಟ್ಟಲಿಕ್ಕೆ. ಆಶ್ರಯ ಇದ್ದದನ್ನೇ ಹೊಡೆದು ಪುಡಿ ಮಾಡಿ ದಾರಿಗೆ ಹಾಕಿ ಬಂದಿದ್ದೀರಾ. ಮತ್ತೆ ಆಶ್ರಯಕ್ಕೆ ಅರ್ಜಿ ಹಾಕಿದಾಗೆ ನ್ಯಾಯ ಉಂಟಾ? ಅವ್ರು ಯಾರು ಮಾತ್ರ ನ್ಯಾಯ ಉಂಟಾ? ಅವ್ರು ಎ ಸಿ ಅವರಾ? ನಿಮಗೆ ಕಾಪಿನ ಬಾಗಿಲಿನಲ್ಲಿರುವಂಥ ಮನೆಯನ್ನು ತೆರವು ಮಾಡೋದಕ್ಕಿಂತ ಮುಂಚೆ ನಿಮಗೆ ನೋಟಿಸ್ ಏನಾದರೂ ರಾಧಮ್ಮ ಮುತ್ತುಸ್ವಾಮಿಗೆ ಯಾವುದೇ ರೀತಿಯ ಒಂದು ನೋಟಿಸ್ ಕೊಟ್ಟಿಲ್ಲ. ಅದು ಸಹ ಕೇಳ್ತಾ ಇದ್ದೇನೆ, ಈಗಲೂ ಹೇಳಿದ್ದೇನೆ. ಮೊನ್ನೆ ಸಹ ಅವರಿಗೆ ಎ ಸಿ ಅವರ ಕೇಳಿದ್ದೇನೆ, ರಾಧಮ್ಮ ಮುತ್ತುಸ್ವಾಮಿಯ ಹೆಸರಲ್ಲಿ ನೋಟಿಸ್ ಅಲ್ಲ, ಏನು ಕೋರ್ಟ್ ಆದೇಶ ಇದ್ದರೆ ಈಗ ತೋರಿಸಿ. ನೀವು ಕೊಡೋದು ಬೇಡ, ನಾನು ಕೇಳೋದು ಬೇಡ, ಇಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತೇವೆ ಅಂತೇಳಿ. ಅದನ್ನು ಕೊಡ್ತಾರೆ. ಎಲ್ಲ ರೀತಿಯಲ್ಲೇ ಕೇಳಿದ್ದೇನೆ ಅವರಿಗೆ, ಒಂದು ಬಿಟ್ಟಿಲ್ಲಲ್ಲ. ಪ್ರತಿಯೊಂದು ರೀತಿಯಲ್ಲಿ ಪ್ರಶ್ನೆ ಕೇಳಿದೆ. ಯಾವ ಪ್ರಶ್ನೆಗೂ ಅವರು ನನಗೆ ಉತ್ತರ ಕೊಟ್ಟಿಲ್ಲ. ಅವ್ರು ಹೇಳೋದು ನಿರಾಶ್ರಿತರ ಕೇಂದ್ರಕ್ಕೆ ಹಾಕ್ತೇನೆ. ನಾವು ಭಿಕ್ಷೆ ಬೇಡವರಾ ನಿರಾಶ್ರಿತರ ಕೇಂದ್ರಕ್ಕೆ ಹಾಕ್ಲಿಕ್ಕೆ? ಇದ್ದ ಆಶ್ರಯ ಮನೆಯನ್ನೇ ಕಟ್ಕೊಂಡು ಆಶ್ರಯವಾಗಿದ್ದ ಮನೆಯನ್ನೇ ಉಳಿದು ಪುಡಿ ಮಾಡಿ ದಾರಿಗೆ ಹಾಕಿದ್ದೀರಾ. ಈಗ ಹೇಳ್ತಾರೆ ಆಶ್ರಯ ಯೋಜನೆ ಅಡಿಗೆ ಅರ್ಜಿ ಕೊಡಿ ಅಂತೇಳಿ. ಯಾವ ನ್ಯಾಯ? ಹಾಗೆ ಹಣವಂತರಾಗಿದ್ದರೆ ನೀವು ಮನೆ ಪುಡಿ ಮಾಡ್ತಿದ್ರಾ? ಅದು 1 ವರ್ಷ 56 ದಿನ ಆಗ್ತಾ ಬಂತು. ಇನ್ನೂ ಇವರಿಗೆ ಕಾಲಾವಕಾಶ ಬೇಕು. ಏನು ಡೆಲ್ಲಿಗೆ ಹೋಗ್ತಾರಾ, ದುಬೈ ಹೋಗ್ತಾರಾ, ಪಾಕಿಸ್ತಾನಿಗೆ ಹೋಗಿ ಬರಬೇಕಾ? 46 ಕಿಲೋಮೀಟರ್ ಇರೋದಿಲ್ಲ. ಒಂದು ದಿವಸಕ್ಕೆ 10 ಸರಿ ಹೋಗಿ ಬರ್ಬೋದು. ಬನ್ನಿ, ನಮ್ಮನ್ನು ಕರ್ಕೊಂಡೋಗಿ. ಆಯಿತು, ನಿಮ್ಮ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಬೇಡ ಬಿಡಿ, ನಾನು ಬಾಡಿಗೆ ಕಾರ್ ಮಾಡ್ತೇವೆ, ನಮ್ಮೊಟ್ಟಿಗೆ ಬನ್ನಿ. ನಮ್ಮ ಹತ್ರ ಕೇಳೋದು ಬೇಡ, ನಮ್ಮ ಹತ್ರ ವಿಚಾರ ಮಾಡೋದು. ಜಾಗ ತೋರಿಸ್ತೇವೆ, ವಿಚಾರ ಮಾಡಿ ಅಕ್ಕಪಕ್ಕದಲ್ಲಿ ಯಾವಾಗ ಬಂದರು, ಹೇಗೆ ಇದ್ದರು, ಏನು ಮಾಡಿದ್ದಾರೆ, ಅಲ್ಲಿ ಏನು ಉಂಟು ಅಂತ ಎಲ್ಲ ನೋಡಲಿ. ಇವರು ಖಾಲಿ ಇಲ್ಲಿ ಕೂತ್ಕೊಂಡು ಕಂಪ್ಯೂಟರ್ ಮುಂದೆ ಒತ್ತಿ ಖಾಲಿ ಪೇಪರ್ ತಂದು ತೋರಿಸ್ತಾರೆ. ಕಾಲಾವಕಾಶ ಬೇಕು, ಎಂಕ್ವೈರಿಗೆ ಹಾಕಿದ್ದೇನೆ. ಯಾವ ನ್ಯಾಯ? ಹಾಗಾದರೆ ನಾವೇನು ಇಲ್ಲಿಯೇ ಕೂತು ಸಾಯ್ಬೇಕಂತಾನಾ? ಅದು ಕೇಳಿದ್ದೇನೆ, ಉತ್ತರ ಕೊಡ್ತಾ ಇಲ್ಲಲ್ಲ. ಅವರ ಭರವಸೆ ಇವತ್ತು ನಾವು ಉಪವಾಸ ಸತ್ಯಾಗ್ರಹ ಮಾಡೋದು ಅಂತ ಇತ್ತು. ಇವತ್ತಿಂದ ಅವರ ಒಂದು ಭರವಸೆ, ನಮ್ಮ ತಾಲೂಕಿನವರು ಅಲ್ಲದಿದ್ದರೂ ಪಕ್ಕ ತಾಲೂಕು ಆದ್ದರಿಂದ ಅವರೊಂದು ಮಾತಿನ ಒಪ್ಪಿಗೆ ತಗೊಂಡು ಅವರೊಂದು ಭರವಸೆ ಕೊಟ್ಟರು. ನೀವು ಉಪವಾಸ ಎಲ್ಲ ಕೂತು ಶಾರೀರಿಕವಾಗಿ ನಿಮ್ಮ ದೇಹಗಳನ್ನ ಹಾಳು ಮಾಡ್ಕೊಳ್ಬೇಡಿ, ನಾನಿದ್ದೇನೆ, ನನ್ನ ಒಂದು ಭರವಸೆ ತಗೊಂಡು ನೀವು ಉಪವಾಸ ಬಿಟ್ಟು ಕೂತ್ಕೊಂಡಿರಿ, ನಾಳೆ 1 ದಿವಸ ಕಾಲಾವಕಾಶ ಕೊಡಿ, ನಾನು ಬಂದು ಇದಕ್ಕೆ ಏನು ಸಮಸ್ಯೆ ಉಂಟು ಅದಕ್ಕೆ ನಾನು ಪರಿಹಾರ ಮಾಡ್ತೀನಿ ಅಂತ ಹೇಳಿದರೆ, ಅವರೊಂದು ಮಾತು ಕೇಳಿ ಅವರೊಂದು ಮಾತಿಗೆ ಕೊಟ್ಟು ನಾವು ಕೂತಿದ್ದೀವಿ. ಉಪವಾಸ ಬಿಟ್ಟಿದ್ದೀವಿ, ಉಪವಾಸ ಕೂರಲಿಲ್ಲ ಇವತ್ತಿಂದ. ಅದು ನೆಕ್ಸ್ಟ್ ಎಂತಂತ ನೋಡಬೇಕು. ಇವತ್ತಿನ ಎಲ್ಲನೂ ನೋಡಿಕೊಂಡು ನಾಳೆ ಮುಂದೆ ಏನು ಮಾಡೋದಂತ ಅವರ ಒಂದು ಮಾತಿಗೆ ಒಪ್ಪಿಕೊಟ್ಟು ಇವತ್ತು ಧರಣಿ ಮುಂದುವರಿಸ್ತಾ ಇದ್ದೀವಿ. ಮುತ್ತುಸ್ವಾಮಿ ಅವರಿದ್ದಾರೆ, ಮಾತಾಡಬೇಕು. ಇಷ್ಟೊಂದು ಇಳಿ ವಯಸ್ಸಿನಲ್ಲೂ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ಸ್ಥಿತಿ ಬಂದಿದೆ ಅನ್ನುವಂಥದ್ದೇ ಕಣ್ಣೀರು ತರಿಸುವಂಥದ್ದು. ಹೇಗಿದ್ದೀರಾ ನೀವು? ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಊಟ ತಿಂಡಿ ಮಾಡಿದ್ರಾ? ಊಟ ತಿಂಡಿ ಪ್ರತಿಯೊಬ್ಬರು ತಂದು ಕೊಡ್ತಾಯಿದ್ರೆ ಊಟ ಮಾಡ್ಕೊಂಡು ಆರಾಮಾಗಿದ್ದೀವಿ. ಮೇಡಮ್ ಹೇಳ್ತಾರೆ, ನೀವು ಮನೆಗೆ ಹೋಗಿ ನಾನು ವೆರಿಫೈ ಮಾಡ್ತೀನಿ. ಏನು ವೆರಿಫೈ ಮಾಡಿ? 1.5 ತಿಂಗಳು 2 ತಿಂಗಳು 1 ವರ್ಷ ಚಿಲ್ಲರೆ ಆಯಿತು, ಇನ್ನು ವೆರಿಫೈ ಮಾಡಿಲ್ಲ. ಲೋಕಾಯುಕ್ತಿಗೆಲ್ಲ ಬರೆದು ಹೈಕೋರ್ಟ್ಗೆ ಹೋಗೋದ? ಹೈಕೋರ್ಟಿಗೆ ನನಗೇನು ಸಂಬಂಧ ಇಲ್ಲ. ನನ್ನ ಮಗಳ ಇರ್ಬೋದು, ಮಗಳು ತಾಯಿ ಮನೆಗೆ ಬರೆದೆ ಇನ್ನೊಬ್ಬ ನಿಮ್ಮ ಮನೆಗೆ ಬರೋಕ್ಕಾಗುತ್ತಾ? ತಾಯಿ ತಂದೆ ನೋಡಬಾರ್ದಾ? ನೀವೆಲ್ಲ ಒಟ್ಟಿಗೆ ಇದ್ದೀರಿ, ಒಟ್ಟಿಗೆ 1 ಗಂಟೆ ಬರ್ತಾರೆ ಹೋಗ್ತಾರೆ, ಒಟ್ಟಿಗೆ 1 ದಿವಸ ಇರ್ಬೋದು. ಅವ್ರದ್ದೇ ಮನೆಯಿಂದ ಬಂದು ಹೊಡೆದ್ಬಿಟ್ಟು ನೋಟಿಸ್ ಕೊಡಿ, ಅವ್ರದ್ದೇನು ನೋಟಿಸ್ ಕೊಡಿ, ಕೋರ್ಟ್ ಆದೇಶ ಕೊಡಿ. ನೀನು ಯಾರು ಕೇಳೋದು? ನೀನು ಕೇಳಲಿಕ್ಕೆ ಹಾಕಿಲ್ಲ. ಟಿ ಸಿ ಆರ್ಡ್ರ್ ಕೊಟ್ಟಾರೆ, ಇದೇ ಖಜೂರೆ ಪ್ರಭಾಕರ ಖಜೂರೆ ಬಂದ್ಕೊಂಡು ಥರನೇ 4-8 ಜನ ಪೊಲೀಸ್ ಹೊರಗಡೆ ಹಾಕಿ, ಇವತ್ತಿಗೆ 2-3-4 ಪೊಲೀಸು ಹೊರಗಡೆ ಹಾಕಿ ನಮ್ಮನ್ನ ಬೀದಿ ಪಾಲು ಮಾಡಿ ಹಾಕ್ಯಾರೆ. ನಮಗೆ ಅದೇ ಜಾಗದಲ್ಲಿ ರಿಕಾರ್ಡ್ ಮಾಡಿ ಕೊಡಬೇಕು, ಮನೆ ಕಟ್ಟಿ ಕೊಡಬೇಕು, ಅಮಾನತು ಮಾಡಬೇಕು. ತಹಸೀಲ್ದಾರ್ನ ಕೌಕ್ರಾಡಿ ವಿ ಎನ ಅಮಾನತು ಮಾಡಬೇಕು. ಬೇರೆ ಕಡೆ ವರ್ಗಾವಣೆ ಮಾಡ್ಯಾರೆ. ಮುಂಚೆ ಒಂದು ಬಿ ಡಿ ಒ ಸಸ್ಪೆಂಡಲ್ಲಿದ್ದಾರೆ, ಈಗೇನು ಬಿ ಡಿ ಒ ತಹಸೀಲ್ದಾರ್ ಇನ್ಚಾರ್ಜ್ ರೇಡಿಚಮ್ಮ. ನೀವೆಲ್ಲ ಒಟ್ಟಿಗೆ ಇದ್ದೀರಲ್ಲ,
ಒಟ್ಟಿಗೆ ಹೇಳಿದ್ದಾರೆ ಸ್ವಾಮಿ, 4 ಜನ ಬಂದಿರಲ್ಲ, ಅವರೆಲ್ಲ ನಮ್ಮ ಮನೆಗೆ ಬಂದರೆ ಅವರು ನಮ್ಮ ನೆಂಟರಿಂದೆಲ್ಲ ಕಾತಲ್ಲ, ಅವ್ರ ಮನೆ ಹೋಗಿ ಹೊಡೆದು ಬಿಡಿ, ನಮ್ಮನೆ ಯಾಕೆ ಹೊಡಿತೀರಿ? ಒಳಗೆ ಹಾಕಿದ್ರೆ ಹೊರಗೆ ಹಾಕಿ ಆಯ್ತು ತಗೊಂಡು ಹೋಗ್ಬಿಡಿ ಸ್ಟೇಷನಿಗೆ. ಹಂಗೆ ಬಿಟ್ಟು ಹೋಗಿದ್ದಾರೆ. ಇವತ್ತು ನಾನು ಇಲ್ಲಿ ಕೂತಿದ್ವಿ, ಮೇಡಮ್ ಏನು ನಮ್ಮ ಅಶೋಕರ ತೀರ್ಮಾನ ಮಾಡ್ತೀನಿ ಒಂದು ಭರವಸೆ ಕೊಟ್ಟಿದ್ದಾರೆ, ಅದರಿಂದ ಕಾಯ್ತಾ ಕೂತಿದ್ವಿ. ಓಕೆ, ಮನೆಯನ್ನ ಕೆಡವಿದ್ರಲ್ಲ, ಆ ಮನೆಯನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಎಷ್ಟು ಕಷ್ಟ ಬಂದಿದ್ದೀರಾ? ನಾವು 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟಿರೋದು. 35 ಬೀಳುತ್ತೆ, 40 ಸುತ್ತಲ 6 ಜನ ಒಂದು ಸೈಡ್ ಫುಲ್ಲು ಕಟ್ಟೋಕ್ಕೆ, 60 ಸೀಟಿನ ಮನೆ. ಬಂದು ನೋಡಬೇಕು ಅವರು, ಇಲ್ಲಿ ಕೂತ್ಕೊಂಡು ನಮಗೆ ಪೊಲೀಸರು ಕೊಡೋದಲ್ಲ, ಅದೇ ಪೊಲೀಸನ್ನು ಕರ್ಕೊಂಡು ನಮ್ಮನ್ನಲ್ಲಿ ಬೈ ಎಂಕ್ವೈರಿ ಮಾಡಬೇಕಿತ್ತು. ಇವತ್ತಾಗನೇ ಯಾವುದೂ ಇಲ್ಲ. ಅದು ನನ್ನಿಂದ ಬಡವನ ಹತ್ರ ಇಸ್ಕೊಂಡಿದ್ದು. ನಾನು ರಬ್ಬರ್ ಹಾಕಿದ್ದೀನಿ, ನಮ್ಮ ತಾಯಿ ತಂದೆ ಹಾಕಿದ್ದು. ನನಗೆ ಮದುವೆ ಇಲ್ಲ, ಮನೆ ಇಲ್ಲ, ನೀವು ಆ ಲಬ್ಬರ್ಗೆ ಏನಾರು ಒಂದು ದುಡ್ಡು ಕೊಡಿ ಅಂದರು. ಸ್ವಲ್ಪ ದುಡ್ಡು ಕೊಟ್ಟೆ, ಅವನು ಒಂದು ಮನೆ ಮಾಡಿಕೊಂಡ, ಒಂದು ಮದುವೆನೂ ಆದ ಮನೆ. ಅದು ಕಟ್ಟೋ ಟೈಮಲ್ಲಿ 21ರಲ್ಲಿ 4 ಮನೆ ಒಂದೇ ಸಲಲ್ಲಿ ಕಟ್ಟಿದ್ದು. ಆ 4 ಮನೆಗೆ ಖರ್ಚು ಕೊಟ್ಟು 3 ಮನೆಗೆ ಕೊಟ್ಟಾರೆ, ನಮ್ಮ ಮನೆಗೆ ಕೊಡಲಿಲ್ಲ. ಅದೇ ಆಫೀಸ್ಗೆ ಹೋಗಿ ಕೇಳಿದೆ ನಾನು, ಸರ್ ಹಿಂಗೆಲ್ಲ ಮಾಡಿದ್ರಲ್ಲ ಏನು ಕಾರಣ ಅಂದ. ನಿನಗೆ ಯಾರೋ ನೋಟಿಸ್ ಕೊಟ್ಟಾರೆ ರೆಕಾರ್ಡ್ ಮಾಡಬೇಡ ಅಂತೇಳಿ. ಯಾರು ಹೇಳಿ ಸರ್, ಅದೆಲ್ಲ ಹೇಳೋಕ್ಕೆ ಬರೋಲ್ಲ, ನಾನು ಸುಮ್ಮನೆ ಇದ್ದೀನಲ್ಲ, ನೀವು ಸುಮ್ಮನೆ ಇರು ಅಂತ ಹೇಳಿ. ಕಟ್ಟಿದ್ದು ಯಾವಾಗ 19ರಲ್ಲಿ ಫೌಂಡೇಶನ್ ಮಾಡಿದ್ದು, 20ರಲ್ಲಿ ಕಟ್ಟಿದ್ದು, 21ರಲ್ಲಿ ಬಂದು ಕಟ್ಟಬೇಡ ಅಂದ್ರೆ. ಇದೇ ಬೆಳ್ತಂಗಡಿ ತಾಲೂಕಲ್ಲಿ ಬಂಗೀರ ಹತ್ರ ಹೋಗ್ಬಿಟ್ಟು ನಾನು ಒಂದು ಕಂಪ್ಲೇಂಟ್ ಕೊಟ್ಟೆ. ಅವ್ರು ತಹಸೀಲ್ದಾರಿಗೆ ಫೋನ್ ಮಾಡಿದರು, ಬಡವ್ರನ್ನ ತೊಂದರೆ ಮಾಡಬೇಡ, ಅವ್ರು ಬಾಳಲಿಕ್ಕೆ ಬಿಡಿ, ಇಲ್ಲ ನಿಮ್ಮ ಮನೆಗೆ ಕಳಿಸ್ತೀನಿ ಅಂದರು. ಆವತ್ತಿಂದ 1 ವರ್ಷ ಆಯಿತು. ಆ ತಹಸೀಲ್ದಾರನ್ನ ಬೆಳ್ತಂಗಡಿ ಮಾಡಿ ಉಡುಪಿ ಕಡೆ ಟ್ರಾನ್ಸ್ಫರ್ ಮಾಡಿಬಿಟ್ಟೆ. ಅದ್ರ ಮೇಲೆ ಈಗ ಪ್ರಭಾಕರ ಖಜೂರೆ ಬಂದು 2-3 ವರ್ಷ ಆಯಿತು. ಇವರು ಬಂದವರೇ, ನಾನು ನೀರು ಕೊಡಿ ಅಂತ ಕೇಳಿದೆ, ಅದಕ್ಕೆ ಉತ್ತರ ಇಲ್ಲ. ಜಯಮರನ ಆರ್ಡರ್ ಕೇಳಿದ್ದೀನಿ, ಅದಕ್ಕೂ ಉತ್ತರ ಇಲ್ಲ. ಜಯಮರನ ಆರ್ಡರ್ ಕೇಳಿದ್ದೀನಿ, ಅದಕ್ಕೂ ಉತ್ತರ ಕೊಟ್ಟಿಲ್ಲ. 25/6ರಲ್ಲಿ ಬಂದು ಸರ್ವೆ ಮಾಡ್ಕೊಂಡು ಹೋದರು. ಎಷ್ಟು ಅಡಿಕೆ ಮರ ಇದೆ, ಎಷ್ಟು ತೆಂಗಿನ ಗಿಡ ಇದೆ, ಎಷ್ಟು ಬಾಳೆ ಇದೆ, ಮನೆ ಎಷ್ಟಿದೆ, ಮನೆ ಮುಂದ್ಗಡೆ ಸಣ್ಣದೊಂದು ಕೂಡ ಅಂಗಡಿ ಮಾಡ್ಕೊಂಡಿದ್ದೀನಿ. ದನದಲ್ಲಿ 6ರಲ್ಲಿ ನೀರು ಇಲ್ಲದೆ 3 ಸತ್ತೋಯ್ತು. ಆ 3 ಒಂದೊಂದೇ ಮಾರಿ ಇವತ್ತಿನ ಜೀವನ ಮಾಡ್ತಾಯಿದ್ದೀವಿ. ಇದೆಲ್ಲ ವೆರಿಫೈ ಮಾಡೋದು ಬಿಟ್ಟು ನಮ್ಮನ್ನ ತಂದು ಈ ಥರ ಬೇಡಿಕೆ ಹಾಕಿಬಿಟ್ಟಾರೆ. ಇದು ಕೇಳಿದಕ್ಕೆ ಇನ್ನೂ ಕಾಲಾವಕಾಶ ಬೇಕು. ಎಲ್ಲಿ ಕಾಲಾವಕಾಶ ಕೊಡೋದು? ಚಳಿ ಇದೆ, ಸೊಳ್ಳೆ ಇದೆ ರಾತ್ರಿ. ಯಾಕೆ ಹೇಳ್ತೀರಿ? ಏನು ಮಾಡೋಂಗಿಲ್ಲ. ಅದಕ್ಕೆ ಜಯಮರನ ಆದ್ರೂ ಇಲ್ಲೇ ಜಯಮರನ ಆರ್ಡ್ರಿಗೆ ಹೋಗ್ಬಿಟ್ಟು ಹೇಳಿ ಕೂತ್ಕೊಂಡಿದ್ವಿ. ನಾನು ಶಾಸಕರು ಬಂದು ಭರವಸೆ ಕೊಟ್ಟು ಹೋಗಿದ್ದಾರೆ, ಅದರಿಂದ ಅಲ್ಲಿ ಕಾಯ್ತಾ ಕೂತೀನಿ. ನೋಡಿ, ಒಬ್ಬೊಬ್ಬರು ಮನೆಯಲ್ಲಿ ಕಟ್ಟಿರೋದು. ಪ್ರೇಮ ವೀರೇಂದ್ರ ಒಂದು, ಪುರಂದರ ಉಜಿರೆಯವರು, ಅವರು ಇದೇ ಶಾಲೆಯಲ್ಲೇ ಕಟ್ಟಿದ್ದು. ಅವರೇನು 15 ವರ್ಷ 20 ವರ್ಷ ಮುಂಚೆಯಲ್ಲಿ ಕೂತವಲ್ಲ. ನಾನಾರೆ 2005ರಲ್ಲಿ ಬಂದು ಅಲ್ಲಿ ಕೂಲಿ ಮಾಡ್ಕೊಂಡು ಕೂತ್ಕೊಂಡಿದ್ದವನಲ್ಲಿ, ಟೆಂಟ್ ಹಾಕ್ಕೊಂಡಿದ್ದವನು. ಎಲ್ಲ ರೈತ. ನಾನು ಒಂದು ಎಲ್ಲ ಕೃಷಿ ಎಲ್ಲ ಮಾಡ್ಕೊಂಡಿದ್ದೀನಿ. ದನನೂ ಹಾಕ್ಕೊಂಡು ಸೊಸೈಟಿಗೆ ಹಾಲು ಹಾಕಿದ್ದು ಮೆಂಬರ್ಶಿಪ್ ಆಗಿದ್ದಾರೆ ಅವರು ಸೊಸೈಟಿಯಲ್ಲಿ. ಇಷ್ಟೆಲ್ಲ ಇದ್ದೂ ನಮ್ಮನ್ನ ಏಕಾಕಿ 7 ಗಂಟೆಗೆಲ್ಲ ಬಂದು ಒಂದು ಆಫೀಸಿಗೆ ಹೋದರೆ 12 ಗಂಟೆ ಅನ್ನೋ ಒಂದು ತಹಸೀಲ್ದಾರು ಬರೋಲ್ಲ, ಒಂದು SP ಬರೋಲ್ಲ, ಒಂದು ಪೊಲೀಸು ಬರೋಲ್ಲ, ಒಂದು VA ಬರೋಲ್ಲ. 6-7 ಗಂಟೆ ಒಳಗೆ ನಮ್ಮಳೆ ಬಂದು ಹೊರಗೆ ಎಳೆದು ಹಾಕಿ 4-8 ಜನ ಈ ಮುದುಕನಿಗೆ, ನಾ ರೌಡಿ ಅಲ್ಲ, ಪಾಕಿಸ್ತಾನವನು, ಬಾಂಬ್ ಹಾಕಿ ಬಂದವನು, ಎಳೆದು ಹೊರಗಡೆ ಹಾಕಿ ಮಾತಾಡಬೇಡ ಬೇರೆ ಜಾಗ ಕೊಡ್ತೀವಿ ಅಮ್ಮ ಅಂತ. ಇವರು ಅಲ್ಲಿಂದ ಕೂಲಿ ಮಾಡಿದ್ರು, ಓಡಿ ಬಂದರು, ಕಾಲು ಹಿಡಿದ್ರು. ನನ್ನ ಮಗಳು ಕಾಲಲ್ಲಿ ಹೊತ್ತಿಂಗೆ ಮಾತಾಡಬೇಡ, ನೆನ್ನೆ ಎತ್ಕೊಂಡು ಹೋಗ್ಬಿಟ್ಟು ಅಂದರು. ಇಲ್ಲೇ ಮಗಳು ಕೂತ್ಯಾರ ಕೇಳಿ ನೋಡಿ. ನಾವು ಸುಳ್ಳು ಮಾತಾಡಿಕೊಂಡು ಇಲ್ಲಿ ಬಲಕ್ಕೆ ಬಂದವರಲ್ಲ. ನಾವು ಕಷ್ಟಪಟ್ಟು ಕಟ್ಟಿದ್ದೀನಿ ಜಾಗ, ನನಗೆ ಮಂಜೂರು ಮಾಡಿ ಕೊಡಬೇಕು, ಮನೆ ಕಟ್ಟಿ ಕೊಡಬೇಕು, ತಹಸೀಲ್ದಾರ್ ಅಮಾನತನ ಮಾಡಬೇಕು, ಆ VA ಅಮಾನತನ ಮಾಡಬೇಕು. ಅಷ್ಟ ತನಕ ನಾವು ಎದ್ದು ಹೋಗೋದಿಲ್ಲ. ಅಪ್ಪ ಅಮ್ಮನ್ನ ಒಳ್ಳೆದಾಗಿ ನೋಡ್ಕೊಳ್ಬೇಕು ಅನ್ನೋಂಥ ಕನಸು ಪ್ರತಿಯೊಬ್ಬ ಮಗುವಿಗೂ ಇರುತ್ತೆ. ಬಟ್ ಇವಾಗ ಈ ಒಂದು ಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಾ? ಇದರಲ್ಲಿ ನಮಗೆ ಈ ವಯಸ್ಸಲ್ಲೂ ನಾವು ಇದೆಲ್ಲ ನೋಡಬೇಕಾ ಅಂತ ನಮಗೆ ಆಗ್ತಿದೆ. ಅವರಿಗೆ ಆರೋಗ್ಯ ಮೊದಲೇ ಸರಿ ಇಲ್ಲ, ಅಂಥದ್ರಲ್ಲೂ ಅವರು ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ದಾರಲ್ಲ, ಅದಕ್ಕೂ ನಾನೊಂದು ಬೆಂಬಲವಾಗಿ ನಿಲ್ಲಬೇಕಂತ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಯಾಕಂದರೆ ಅವ್ರು ಯಾರಿಗೋಸ್ಕರ ಮನೆ ಮಾಡ್ತಾರೆ? ಅದು ಎಷ್ಟು ದಿವಸ ಇರ್ಬೋದು? ಅವರ ಒಂದು ಎಂಜಲ್ ಕ್ಲಾಸ್ ದುಡ್ದು ಲೋಟಮದಲ್ಲಿ ಹೋಟ್ಲು ಮಾಡಿದ ದುಡ್ಡಲ್ಲಿ ದುಡ್ದು ಇಲ್ಲಿ ಬಂದು ಮನೆ ಕಟ್ಟಿ ಕೂತದ್ದವರು. ಏಕಾಏಕಿ ಹೇಳ್ತಾರೆ ಸರ್ಕಾರಿ ಜಾಗದಲ್ಲಿ ಕೂತ್ರು ಅಂತ. ನಾವು ಸರ್ಕಾರಿ ಜಾಗದಲ್ಲಿ ಕೂತಿದ್ರು ಅದು ಒಬ್ಬನ ಸ್ವಾಧೀನ ಜಾಗ, ಅದು ಆಗಲಿ ಮನೆ ಆಯಿತು, ಅವರು ನೆಮ್ಮದಿಯಾಗಿದ್ದಾರೆ ಅನ್ನುವಾಗ ಇದ್ದದನ್ನು ಅವರೇ ಬಂದು ಸರ್ಕಾರವೇ ಬಂದು ಇದನ್ನು ಆ ಥರ ಮನೆಯನ್ನು ಡಮಲಿಷ್ ಮಾಡುವಾಗ ಇಂಥ ಸರ್ಕಾರ ನಮಗೆ ಬೇಕಾ? ನಾಚಿಕೆ ಆಗ್ತದೆ ನಮ್ಮ ಸರ್ಕಾರದ ಬಗ್ಗೆ ನಮಗೆ ಹೇಳಲಿಕ್ಕೆ.
ಯಾಕಂದ್ರೆ ಈ ವಯಸ್ಸಿಗಾನ ಒಂದು ಬೆಲೆ ಕೊಡ್ಬೋದಲ್ಲ ಮೇಡಮ್ ಅವರೇ. ನನ್ನ ಹೆಸರು ಮೇಲೆ ಅಪ್ಪೀಲ್ ಆಗಿದೆ, ಅದಿನ್ನ ಮನೆ ಹೊಡಿಲಿಕ್ಕೆ ನೋಟಿಸ್ ಆಗ್ಲಿಲ್ಲ ನನ್ನ ಹೆಸರು ಮೇಲೆ. ಇವತ್ತಿಗೂ ನನಗೆ ಮನೆ ಇಲ್ಲ. ನನಗೇನು ಅಪ್ಪ ಅಮ್ಮ ನೋಡ್ಲಿಕ್ಕೆ ಬರೋ ಅವಕಾಶನೇ ಇಲ್ವಾ? ಹಾಗಾದ್ರೆ ನಾನು ಬೇರೆಯವರ? ಅಲ್ಲಿ ಅವತ್ತು ಕೇಳ್ತಾರೆ, ಕೂಗ್ತಾ ಇದ್ದೀನಿ. ಇದೇ ಯಾರು ಭಂಡಾರಿ ನವೀನ್ ಅಂತನೋ ಇದ್ದಾರೆ, ಅವರು ಒಬ್ರು ಇದು ಯಾರೋ ಉಸ್ತುವಾರಿ ಅವ್ರ ಕಾಲನ್ನು ಹಿಡಿದು ಬೇಡಿದ್ದೀನಿ, ಸರ್ ನನ್ನ ಅಡ್ರೆಸ್ ನೋಡಿ ಸರ್, ಇದು ನನ್ನ ಅಡ್ರೆಸ್ಸು, ಆಧಾರ್ ಕಾರ್ಡ್ ತೋರಿಸ್ತೀನಿ, ಇದು ನನ್ನ ಅಡ್ರೆಸ್ಸು, ಶಿವಾಜಿ ಅಡ್ರೆಸ್ಸು, ನನ್ನ ಮೇಲೆ ನೋಟಿಸ್ ಬಂದಿದ್ರೆ ನನ್ನ ಮನೆನೇ ಇಲ್ಲ, ಯಾಕೆ ಮನೆ ಹೊಡಿತೀರಾ? ಕಾಲು ಹಿಡಿದು ಬೇಡವಾಗ ಎಳ್ಕೊಂಡು ಹೋಗ್ಬಿಟ್ರು. ನೀವು ಊರು ಬಿಟ್ಟು ಬಂದಿದ್ದೀರಿ, ನಿಮಗೆ ಈ ಚಿತ್ರದುರ್ಗದಲ್ಲಿ ಮನೆ ಇಲ್ವಾ, ಇಲ್ಲಿ ಯಾಕೆ ಕಟ್ಕೊಂಡು ಕೂತಿದ್ದೀರಾ, ನಿಮಗೆ ಚಿತ್ರದುರ್ಗದಲ್ಲಿ ಜಾಗ ಇಲ್ವಾ ಅಂತ. ಹಂಗಾರೆ ಇವು ಯಾವ ದೇಶದಿಂದ ಬಂದಿದ್ದಾರೆ ಈ ಸರ್ಕಾರಕ್ಕೆ? ದಕ್ಷಿಣ ಕನ್ನಡ ಜಿಲ್ಲೆಗೆ ಇವ್ರು ಎಲ್ಲಿಂದ ಬಂದರು? ಇಲ್ಲೇ ಹುಟ್ಟಿ ಬಂದು ಇಲ್ಲಿ ಕಾನೂನಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾದ್ರೆ ಅದು ಅವ್ರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ನಾವು ಅಕ್ರಮವಾಗಿ ಮಾಡಿದ್ರೆ ನನಗೆ ಅನ್ಯಾಯ ಆಗಿದೆ ಅಲ್ಲ, ನಾವೇನು ದೇವ್ರು ಏನಾದ್ರು ಶಿಕ್ಷೆ ಕೊಡಲಿ. ನ್ಯಾಯವಾಗಿ ನಾವು ಬಂದ ಜಾಗವನ್ನು ಇವ್ರು ಅನ್ಯಾಯವಾಗಿ ಧ್ವಂಸ ಮಾಡಿ, ಅದಕ್ಕೆ ನಂಗೆ ನ್ಯಾಯ ಸಿಗಬೇಕು. ಅದೇ ಜಾಗದಲ್ಲಿ ಇವರಿಗೆ ಮನೆ ಕಟ್ಟುವ ಅವತ್ತೇ ಬೇಕಾದ್ರೆ ಇವ್ರ ಜೀವ ಹೋದ್ರೆ ನೆಮ್ಮದಿಯಾಗಿ ನಾನು ಹಾಲು ಕುಡಿತೀನಿ. ಯಾಕಂದ್ರೆ ಕಷ್ಟಪಟ್ಟಿದ್ದ ಮನೆಯನ್ನು ಇವತ್ತು ಧ್ವಂಸ ಮಾಡಿದ್ರಲ್ಲ, ಅವ್ರನ್ನ ಅಮಾನತ್ ಮಾಡಲೇಬೇಕು. ನನ್ನ ಇದೇ ಆಸೆ ಮೇಡಮ್ ಅವರೇ. ನಾವು ಕೂಲಿ ಮಾಡೋರು, ಒಂದು ದಿವಸ ಇಲ್ಲಿ ಅವ್ರು ನೋಡ್ಬೇಕಾದ್ರೆ ನಾವು ಅಲ್ಲಿಂದ ಬರಬೇಕು. ನಾನು ಬಂದು ಕೂತ್ರೆ ಇವ್ರನ್ನ ನೋಡೋದು ಯಾರು? ಮನೇಲಿ ನಾಯಿ ಇದ್ದಾವೆ, ದನ ಇದ್ದಿದ್ದು ಕೊಟ್ಟಿ ಆಯ್ತು ಬಿಡಿ. ಮನೆಯಲ್ಲ ಐಟಮ್ ಎಲ್ಲ ಹೊರಗಿದ್ದಾರೆ, ಅಲ್ಲೊಂದು ಜನ ಎಲ್ಲರೂ ಒಂದೊಂದು ಐಟಮ್ ಇರೋದಿಲ್ಲ. ನಾವು ರಾತ್ರಿ ಒಂದ್ಸತಿಗೋ ಬೆಳಿಗ್ಗೆ ಒಂದ್ಸತಿಗೋ ಬಂದು ಹೋಗ್ತೀವಿ. ಆದ್ರೆ ಇಷ್ಟು ದಿವಸ ಅವ್ರು 15 ದಿವಸದಲ್ಲಿ ಕೂತಿದ್ದಾರೆ ಅಂದರೆ ಅವ್ರ ಆರೋಗ್ಯ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅದಕ್ಕೂ ಈ ತಹಸೀಲ್ದಾರೇ, DC ಅವರೇ, AC ಅವರೇ ಕಾರಣ, ಸರ್ಕಾರನೇ ಕಾರಣ ಆಗ್ತಾರೆ. ಯಾಕಂದ್ರೆ ಅವರೇ ನಮ್ಮ ತಂದೆ ತಾಯಿ ಮನೆಯನ್ನು ಧ್ವಂಸ ಮಾಡಿರೋದು, ಅವರೇ ನಮಗೆ ನ್ಯಾಯ ಮಾಡಿ ಅವ್ರ ಮನೆಯನ್ನು ಕಟ್ಸ್ಕೊಡ್ಬೇಕು. ಇಷ್ಟು ಹೇಳಕ್ಕೆ ನಾನು ಆಸೆ ಪಡ್ತೀನಿ ಮೇಡಮ್. ನೋವು ಆಗುತ್ತೆ, ಅದರಲ್ಲೇನು ಮನೆ ತುಂಬಲಿಕ್ಕಿಲ್ಲ, ನಮಗೆಲ್ಲ ಮನೆ ಆಗಬೇಕು, ಅವತ್ತು ನಮ್ಮ ಮನಸ್ಸು ಆರೈಕೆ ಆಗೋದು. ಅಮ್ಮ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ತೊಂದರೆ ಏನಿಲ್ಲ. ತಿಂಡಿ ಊಟ ಎಲ್ಲ ಮಾಡಿದ್ದೀನಿ, ಆರಾಮವಾಗಿದ್ದೀರಾ? ಆರಾಮಾಗಿದ್ದೀನಿ. ಮುಂದೆಯಿಂದ ಸ್ನಾನಾನೂ ಮಾಡ್ಲಿಲ್ಲ? ಸ್ನಾನ ಇಲ್ಲ, ಹೋಗ್ಲಿಕ್ಕೆ ಆಗೋದಿಲ್ಲ, ಇದನ್ನು ಕಾಯ್ಬೇಕು. ಏನು ಮಾಡೋದು, ಸ್ನಾನ ಕತ್ಕೊಂಡು ಹೋದ್ರೆ ಇಲ್ಲಿ ಯಾರು ನೋಡೋರು? ಶೌಚಕ್ಕೆಲ್ಲ ಹೋಗ್ತೀರಾ? ಏನು ಅಲ್ಲಿ ಕೆಳಗಡೆ ಮಾರ್ಕೆಟಲ್ಲಿಗೆಲ್ಲ ಅಲ್ಲಿಗೆ ಹೋಗ್ತೀನಿ. ಇಲ್ಲಿ ಬಗಲಾಕಿರ್ತಾರೆ, ಹೋಗ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ಹೋಗ್ತೇನೆ. ಏನೇ ನಮಗೊಂದು ಮನೆ ಇಲ್ಲ, ಏನು ಮಾಡೋದು, ಒಂದು ಮನೆ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಇದೇ ಥರನೇ ಅಲ್ಲಿ ಕೂತ್ಕೋಬೇಕು, ರೋಡ್ ಸೈಡಲ್ಲೇ ಇರೋದು. ಅದಕ್ಕೆ ಇಷ್ಟು ಬೇಡಿದ್ರು ನಮ್ಗೆ ಈ ಥರ ಕೊಟ್ಟಿರೋ ಇನ್ನೂ ಆಗಿಲ್ಲ, ಏನು ಮಾಡೋದು ಅಂತ. ಇನ್ನೊಬ್ರು ಬಂದು ಭರವಸೆ ಹೇಳಿದ್ದಾರೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ, ಆದರೆ ಆಗುತ್ತೆ ಅಂತ. ಶೆಟ್ಟಿ ಆಗಲಿ, PP ಅವರಿಗೆ ಎಲ್ಲರಿಗೂ ನೋಡಿ ಸರ್, ಇವರು ಅನ್ಯಾಯ ಮನೆ ಹೊಡೆದಾಕಿದ್ದಾರೆ, ಮನೆ ಕಟ್ಟಿಸ್ಕೊಡಿ, ಇಲ್ಲಾಂದ್ರೆ ಇನ್ನೂ ಎಲ್ಲರಿಗೂ ತೊಂದರೆ ಆಗ್ತದೆ ಅಂತ ಹೇಳ್ತೀನಿ. ಮನೆ ಕಟ್ಟಿಸಿಕೊಡ್ಲಿಕ್ಕೆ, ಹೊಡೆದನ್ನು ಕಟ್ಟಿಸಿಕೊಡ್ಲಿಕ್ಕೆ ಸರ್ಕಾರದಿಂದ ಯಾವ ವ್ಯವಸ್ಥೆ ಕೂಡ ಇಲ್ಲ. ತಪ್ಪಬೇಡ, ಹೈಕೋರ್ಟ್ ಆರ್ಡರ್ ಇದೆ ಅಲ್ಲ, ಹೈಕೋರ್ಟ್ ಇದಕ್ಕೆ ಇಲ್ಲ ಸರ್, ಈ ಮನೆಗೇನೆ ಇಲ್ಲ ಹೈಕೋರ್ಟ್ ಆದೇಶ. ಜಾಗವನ್ನು ಗ್ರಾಂಟ್ ಮಾಡ್ಬೋದಲ್ಲ, ಈಗ ಅದು ಮಾಡ್ಬೋದು, ಉಳಿದವರಿಗೆ ಕೊಟ್ಟಿದ್ದಾರೆ ಜಾಗವನ್ನು. ನೋಡಿ, ಮನೆ ಕಟ್ಟಿ ಕೊಡ್ಲಿಕ್ಕೆ ಅವರಿಗೆ ವಾಪಸ್ ಬೇಡ ಸಾಧ್ಯ ಇಲ್ಲ. ಅಟ್ಲೀಸ್ಟ್ 94C ಆದೇಶ ಇದ್ರೆ, ಆ ಜಾಗದಲ್ಲಿ ಇವರು ವಾಸ ಇದ್ರೆ 94C ಪ್ರಕಾರ ಅವರಿಗೆ ಜಾಗವನ್ನು ಸ್ಯಾಂಕ್ಷನ್ ಮಾಡಿ ಹೊಸ ಒಂದು ಮನೆ ಅಲಾಟ್ ಮಾಡಿ ಕೊಟ್ಟರೆ ಅದರಲ್ಲಿ 3 ಲಕ್ಷ ರೂಪಾಯಿ ಏನೋ 270ವರೆಗೆ ಸಿಗ್ತದೆ. ಅದರ ಮುಖಾಂತರ ಆದರೆ ಅವ್ರಿಗೆ ಮನೆ ಕೊಡುವಂತ ಕೆಲಸವನ್ನು ಮಾಡ್ಬೋದು. ಯಾಕೆ ಹೊಡೆದಿದ್ದಾರೆ ಅಂತ ಏನು ತಗೊಳ್ತಾ ಇಲ್ವಾ? ತುಳ್ಯ ತಹಸೀಲ್ದಾರ್ ತುಳಿಯೆಂದು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವುದಿಲ್ಲ. ಹೌದು, ಇದು ಬೇರೆ ವಿಧಾನಸಭಾ ವ್ಯಾಪ್ತಿಗೆ ಬರ್ತದೆ. ನಾನು ಬೇರೆಯವರ ಬಗ್ಗೆ ಏನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ನೀವು ನಮ್ಮ ವಿಧಾನಸಭಾ ಕ್ಷೇತ್ರದ ಈ ತಾಲೂಕು ಆಫೀಸ್ ಎದುರುಗಡೆ ಬಂದು ನೀವು ಕೂತಿದ್ದೀರಿ, ಏನು ಪರಿಹಾರ ಮಾಡಲಿಕ್ಕೆ ಅಂತ ಅಧಿಕಾರಿಗಳನ್ನು ಕೂಡ ಈಗ ಮಾತಾಡ್ತೀವಿ. ನಾಳೆ ಒಂದು ದಿವಸ ಕೊಡಿ, ನನಗೆ ಒಂದು ದಿವಸ ಅಧಿಕಾರಿಗಳನ್ನು ಕರಿತೀನಿ. ಕರೆದು ನಿಮಗೆ ಏನು, ನೀವು ಇನ್ನು ಅಲ್ಲೇ ನನಗೆ ಹೊಸ ಮನೆ ಕೊಡಬೇಕು ಅಂತ ಎಲ್ಲ ಕರೆದನ್ನು ಭಾರಿ ಕಷ್ಟ. ಸರ್ಕಾರದ ಕಾನೂನಿನ ಚೌಕಟ್ಟಲ್ಲಿ ಸ್ವಲ್ಪ ಏನಾದರೂ ಸಡಿಲಿಸಿ ನಿಮಗೆ ಆ ಜಾಗವನ್ನು ಮಂಜೂರು ಮಾಡಲಿಕ್ಕೆ ಆಗ್ತದ ಅಂತ ನೋಡ್ತೀನಿ. ಇದು ಫಾರೆಸ್ಟ್ ಜಾಗ ಹೇಳಿ ಸರ್, ಅದನ್ನು ಮಂಜೂರು ಮಾಡಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಖಂಡಿತ ನಾನು ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಆನಂತರ ಸರ್ಕಾರದಿಂದ ಬರುವಂಥ ಅನುದಾನದಲ್ಲಿ ನೀವೊಂದು ಮನೆ ಕಟ್ಟಲಿಕ್ಕೆ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ರೆ ಅದರಲ್ಲಿ ಸುಮಾರು SC ಆದರೆ ನಿಮಗೆ 2,70,000ವರೆಗೆ, 1.5-2 ಲಕ್ಷ ರೂಪಾಯಿವರೆಗೆ ಸಿಗಬಹುದು. ನೀವು ಸ್ವಲ್ಪ ಸೇರಿಸಿ ಅದನ್ನು ಕಟ್ಟಿಕೊಂಡ್ರೆ ನಿಮ್ಮ ಜೀವನವನ್ನು ಕಟ್ಟಿಕೊಡ್ಬೋದು. ನನಗೆ ಮನೆಯೇ ಕಟ್ಟಿಕೊಡ್ಬೇಕಂತ ಹೇಳಿದ್ರೆ ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹೈಕೋರ್ಟ್ ಆದೇಶ ಇನ್ನೂ ಚಾಲೆಂಜ್ ಮಾಡಿಕೊಳ್ಳುವುದು ನಮಗೆ ಒಟ್ಟು ಪರಿಹಾರ ಆಗಬೇಕು ಏನಾದರೂ. ಅದನ್ನು ನೀವು ಮೊನ್ನೆ ಬಂದಾಗಲೂ ನಾನು ನೋಡಿದೆ, ಬಟ್ ನನಗೆ ಏನು ವಿಚಾರಗಳು ಗೊತ್ತಿರಲಿಲ್ಲ. ಆದರೆ
ಅಧಿಕಾರಿಗಳು ಇದನ್ನು ಬಗೆಹರಿಸ್ತಾರೆ ಅಂತ ನನಗೆ ಅವರ ಮೇಲೆ ಧೈರ್ಯ ಇತ್ತು. ಆದರೆ ಯಾವುದೇ ಇಷ್ಟವರೆಗೆ ನಾನು ಇವತ್ತು ಬರುವಾಗಲೂ ನೀವು ಇಲ್ಲಿ ಕೂತಿದ್ರಿ, ಅದರಿಂದ ಇದಕ್ಕೆ ಒಂದು ದಿವಸ ಅವಕಾಶ ಕೊಡಿ. ನಾಳೆ ಸೋಮವಾರ ಅಧಿಕಾರಿಗಳನ್ನ, ಇವತ್ತು ಭಾನುವಾರ ಆದ್ದರಿಂದ ಅಧಿಕಾರಿಗಳನ್ನು ಕರೆದು ಮಾತಾಡಲಿಕ್ಕೆ ಆಗೋದಿಲ್ಲ. ನಾಳೆ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನಾಗಿದೆ ಅಂತ ನೋಡಿಕೊಂಡು ಪರಿಶೀಲಿಸಿ ಕೂಡಲೇ ಇದಕ್ಕೆ ಸರಿಯಾದ ಒಂದು ಕ್ರಮವನ್ನು ತೆಗೊಳ್ಳಿಕ್ಕೆ, ಕಾನೂನಾತ್ಮಕವಾಗಿ ಏನು ಕ್ರಮವನ್ನು ತೆಗೊಳ್ಬೋದು ಅದು ತೆಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ರಾಧಮ್ಮ ದಂಪತಿಗಳು ಸುಮಾರು 14 ದಿವಸದಿಂದ ಪುತ್ತೂರು ತಾಲೂಕು ತಹಸೀಲ್ದಾರರು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಕಚೇರಿಯ ಮುಂದೆ ಧರಣಿಯನ್ನು ಕೂತಿದ್ದಾರೆ. ಅದು ನನ್ನ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಬರುವಂಥ ವಿಧಾನಸಭಾ ಕ್ಷೇತ್ರ. ನಾನು ಮೊನ್ನೆ ವಿಚಾರಣೆ ಮಾಡುವಾಗ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಳ್ತೇವೆ, ಅದನ್ನು ವಿಚಾರಣೆ ಮಾಡಿದ್ದೀವಿ ಅನ್ನೋ ಒಂದು ಮಾಹಿತಿ ನನಗೆ ಬಂದಿತ್ತು. ಆ ಪ್ರಕಾರ ನಾನು ಅವರನ್ನು ಭೇಟಿ ಆಗಲಿಲ್ಲ. ಇವತ್ತು ಕೂಡ ನಾನು ಬರುವಾಗ ಈ ಮರದ ಕೆಳಗೆ ಕೂತಿದ್ದಾರೆ. ನಾಳೆಯಿಂದ ನಾವು ಉಪವಾಸ ಮಾಡೋ ಮುಖಾಂತರ ನಮ್ಮ ಬೇಡಿಕೆಯನ್ನು ಇಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ನಾನು ಇವತ್ತು ಅವರು ಬಂದು ಭೇಟಿ ಮಾಡಿದ್ದೀನಿ. ಅವರ ಏನು ಬೇಡಿಕೆ ಇದೆ, ಅವರ ನೋವನ್ನು ನಾನು ಕೇಳಿದ್ದೇನೆ. ಅವರ ವಾಸವಿರುವಂಥ ಸ್ಥಳವನ್ನು ಸರ್ಕಾರಿ ಅಧಿಕಾರಿಗಳು ಕೋರ್ಟ್ ಆದೇಶ ಇದೆ ಎನ್ನುವ ಒಂದು ಮಾಹಿತಿ ಪ್ರಕಾರ ಅದನ್ನು ಪೂರ್ತಿ ನೆಲಸಮ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಕೋರ್ಟ್ ಆದೇಶವನ್ನಿದೆ. ಅವರ ಬೇಡಿಕೆ, ಅವರ ವಿಚಾರ ಏನಂತ ಹೇಳಿದ್ರೆ, ಕೋರ್ಟ್ ಆದೇಶ ಇರುವಂಥದ್ದು ಇನ್ನೊಬ್ಬರ ಮನೆ ಇನ್ನೊಂದು ಹೆಸರಲ್ಲಿದೆ, ಮನೆ ಇರುವಂಥದ್ದು ಇನ್ನೊಂದು ಹೆಸರಲ್ಲಿ. ನನಗೆ ಇವತ್ತಿನವರೆಗೆ 20 ವರ್ಷದಿಂದ ಆ ಜಾಗದಲ್ಲಿ ನಾನು ವಾಸ ಮಾಡ್ತಾ ಇದ್ದೇನೆ. 94C ಅರ್ಜಿ ಕೊಟ್ಟಿದ್ದೀನಿ, ಅದನ್ನು ತಿರಸ್ಕೃತ ಅಂತ ಹೇಳಿದ್ದಾರೆ. ನನಗೆ ಬಾಕಿಯವರಿಗೆಲ್ಲ ಭಾಗದಲ್ಲಿ 10 ಮನೆಯವರಿಗೆ 94C ಮಾಡಿಕೊಟ್ಟಿದ್ದಾರೆ, ನನಗೆ ಮಾಡಿಕೊಡಲಿಲ್ಲ. 20 ವರ್ಷದಿಂದ ಬೇರೆ ಬೇರೆ ಕಚೇರಿಗಳಿಗೆ ನಾನು ಅಲೆದಾಡಿದ್ದೀನಿ, 94Cಗಾಗಿ ಮಾಡಿಕೊಡಲಿಲ್ಲ. ಬೇರೆ ಬೇರೆ ಜನಪ್ರತಿನಿಧಿಗಳ ಹತ್ರ ಕೂಡ ಅವರ ಮನೆ ಬಾಗಿಲಿಗೆ ಹೋಗಿದ್ದೀನಿ, ನನಗೆ ಆಗಲಿಲ್ಲ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದರ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ನಮ್ಮ ತಾಲೂಕು ಕಚೇರಿ ಎದುರುಗಡೆ ಕೂತಿರುವಂಥ ಬಡ ಕುಟುಂಬಗಳಿದ್ದಾವೆ. ಅವರ ನೋವಿಗೆ ಸ್ಪಂದನೆ ಮಾಡುವಂಥದ್ದು ನಮ್ಮ ಧರ್ಮ. ಅವರ ಹತ್ರ ಮಾತುಕತೆ ಮಾಡಿದ್ದೀನಿ, ಅಧಿಕಾರಿಗಳಿಗೆ ಈಗ ಕರೆ ಮಾಡಿದ್ದೀನಿ, ಯಾರೂ ಕೂಡ ಕರೆಯನ್ನು ಸ್ವೀಕಾರ ಮಾಡ್ತಾಯಿಲ್ಲ. ನಾಳೆ ಸೋಮವಾರ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಕರೆದು ಅವ್ರಿಗೆ ಹೇಗೆ 94Cಯಲ್ಲಿ ಅವರ ಜಾಗವನ್ನು, ಅವ್ರು ವಾಸಿಸುವಂಥ ಅಡಿ ಜಾಗವನ್ನು ಅವರಿಗೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಮತ್ತು ಅವರಿಗೆ ಮನೆ ಕಟ್ಟಲಿಕ್ಕೆ ಸರ್ಕಾರದಿಂದ ಒಂದು ಯೋಜನೆಯಲ್ಲಿ ಮನೆ ಕಟ್ಟಲಿಕ್ಕೆ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ನಾವು ಬಂದಿದ್ದೇವೆ. ನಾಳೆ ಅಧಿಕಾರಿಗಳನ್ನು ಕರೆದು ಅದಕ್ಕೆ ಯಾರು ತಪ್ಪು ಮಾಡಿದರೆ, ಯಾರಾದರೂ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮವನ್ನು ತೆಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಅಲ್ಲದೆ ಅವರಿಗೆ ಏನು ನ್ಯಾಯ ಸಿಗಬೇಕಾ ಅದನ್ನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡುವ ಮುಖಾಂತರ ಆ ಬಡ ಕುಟುಂಬಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಅವರ ಹತ್ರ ಕೂಡ ಹೇಳಿದ್ದೀನಿ, ನೀವು ನಿಮ್ಮ ಉಪವಾಸ ಸತ್ಯಾಗ್ರಹವನ್ನು ವಾಪಸ್ ತಗೊಳ್ಳಿ, ನಿಮಗೆ ನ್ಯಾಯ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ವಿಚಾರವನ್ನು ಹೇಳಿದ್ದೀನಿ. ಅವರು ನಾಳೆವರೆಗೆ ಕಾಯ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ನಾಳೆ ಅಧಿಕಾರಿಗಳನ್ನು ಮಾತುಕತೆ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಮುತ್ತುಸ್ವಾಮಿ ಹಾಗೇನೆ ರಾಧಾ ಅವರಿಗೆ ಬಲವಾಗಿ ನಿಂತಿರೋದು ಅಂತ ಹೇಳಿದ್ರೆ ನೀತಿ ತಂಡದ ಜಯಂತ್ ಅವರು ಕೂಡ ಇಲ್ಲೇ ಇದ್ದಾರೆ. ಯಾವಾಗ ಇವರು ಪ್ರತಿಭಟನೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಅವತ್ತಿನಿಂದ ಇವತ್ತಿನವರೆಗೂ ಇದ್ದಾರೆ. ನಿಮಗೆ ನ್ಯಾಯ ತೆಗೆಸಿಕೊಡುವಂಥ ಕೆಲಸ ಜವಾಬ್ದಾರಿ ನನ್ನದು ಅಂತ ನಿಂತಿದ್ದಾರೆ. ಮಾತಾಡಿಸ್ಬೇಕು. ನಮಸ್ತೆ ಸರ್. ಅಂದರೆ 4/1/2025 ಇಲ್ಲಿ MLA, ಪುತ್ತೂರು MLA. ನಮ್ಮ ಕ್ಷೇತ್ರ ಪುತ್ತೂರಲ್ಲ. ತುಂಬ ಜನರಿಗೆ ಒಂದು ಡೌಟ್ ಇದೆ, ಇವಾಗ ಪುತ್ತೂರು ಕ್ಷೇತ್ರ ಅಲ್ಲ, ನಮ್ಮ ಕ್ಷೇತ್ರ ಬಂದು ಸುಳ್ಯ ವಿಧಾನಸಭಾ ಕ್ಷೇತ್ರ, ಕಡಬ ತಾಲೂಕು, ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನ ಬಾಗಿಲಿನವರವರು. ಆದರೆ ನಿನ್ನೆ ಸುಳ್ಯ MLA, ಪುತ್ತೂರು MLA ಅವರು ಬಂದು ಇಲ್ಲ, ಅವ್ರಿಗೆ ಗೊತ್ತಾಗಿ ಲೇಟ್ ಆಗಿದೆ, ಸ್ವಲ್ಪ ಇದರ ಮಾಹಿತಿ ಸರಿಯಾಗಿರಲ್ಲ, ಲೇಟ್ ಆಗಿದೆ, ಗೊತ್ತಾಗಿ ಅವರು ಬಂದು ಹೇಳಿದ್ರು ನಿಮಗೆ ನ್ಯಾಯ ಕೊಡಿಸೋದು ನಾವು ಮಾಡ್ತೀವಿ ಅಂತ. ಇವತ್ತು ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು, ಅದನ್ನು ಕೈಬಿಟ್ಟಿದ್ದಾರೆ ಅವರು ಹೇಳಿದ್ದಕ್ಕೆ. ತಿರ್ಗಿ ಇವತ್ತು ಅಧಿಕಾರಿಯವರ ಸಭೆಯನ್ನು ಕರೆದಿದ್ದಾರೆ. ನಿನ್ನೆ ಇಲ್ಲಿ ಬಂದು AC ಅವರಿಗೆ, ಸುಳ್ಯ ತಹಸೀಲ್ದಾರರಿಗೆ ಮತ್ತು ಕಡಬ ತಹಸೀಲ್ದಾರರಿಗೆ ಫೋನ್ ಮಾಡಿದ್ರು, ಫೋನ್ ಕರೆಯನ್ನು ಸ್ವೀಕರಿಸಿಲ್ಲ ಅವರು. ಆನಂತರ ಇವತ್ತಿಗೆ ಕರೆಸಿ ಇವತ್ತೇ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಅದು ಅಲ್ಲದೆ ಮನೆಯನ್ನು, ಆ ಜಾಗವನ್ನು ಅಕ್ರಮದಲ್ಲಿ ಪಾಸ್ ಮಾಡಿಕೊಡ್ತೀವಿ, ಮನೆ ಕಟ್ಟುವ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಇಷ್ಟೊಂದು ದೊಡ್ಡ ಎಡವಟ್ಟಾಗೋದಕ್ಕೆ ಕಾರಣ ಏನು? ಕಾರಣ ಇದು ಪ್ರಭಾವಿ ವ್ಯಕ್ತಿಗಳು ಮೇಡಮ್. ಇದರ ಹಿಂದೆ ದೊಡ್ಡ ದೊಡ್ಡ ಪ್ರಭಾವಿ ಕೈವಾಡ ಇದೆ ಮೇಡಮ್.
ಇಲ್ಲಾದ್ರೆ ಎ ಸಿ ಅವರಿಗೆ ನಾನು ಕೇಳ್ತಾ ಇರೋದು, ಎ ಸಿ ಅವರಿಗೆ ಈ ಒಂದು ಸಣ್ಣ ವಿಷಯವನ್ನು 1 ತಿಂಗಳು ಬೇಕಾ ಮೇಡಮ್ ತನಿಖೆ ಮಾಡಲಿಕ್ಕೆ? ಮೊನ್ನೆ ಬಂದು ಹೇಳ್ತಾ ಇದ್ರೆ ನೀವು ಅರ್ಜಿ ಕೊಟ್ಟರು ಗೊತ್ತಿಲ್ಲ ಅಂತ. ಮತ್ತೆ ಹಂಗೆ ಕಚೇರಿಯಲ್ಲಿರುವ ಎಲ್ಲರನ್ನೂ ಮನೆಗೆ ಕಳಿಸಿ, ಯಾರನ್ನು ಇಟ್ಕೊಳ್ಬೇಡಿ. ಯಾರ ಕೆಲಸ ಮಾಡಲಿಕ್ಕೋಸ್ಕರ ಕಚೇರಿಯಲ್ಲಿ ಅಧಿಕಾರಿ ಇಟ್ಕೊಂಡಿರೋದು ಎಲ್ಲ ಮನೆ ಕಳಿಸಿ. ಜನ ತೆರಿಗೆ ದುಡ್ಡು ತಾನೇ ಇದರ ಕೂತಿರೋದಲ್ಲ, ಎಲ್ಲರೂ ಮನೆ ಕಳಿಸ್ತಾ ಇರಬೇಕು. ಏನು ಅರ್ಜಿ ಕೊಟ್ಟರೆ ಗೊತ್ತಾಗಿಲ್ಲ ಅಂತ ಹೇಳ್ತಾ ಇದ್ದಾರಾ? ಯಾರಿಗೆ ಹೇಳ್ತಾ ಇರೋದು? ಮನೆ ಹೊಡೆದು ನೆಲಸಮ ಮಾಡಿ ನಿರಾಶ್ರಿತ ಕೇಂದ್ರಕ್ಕೆ ಕಳಿಸ್ತೀವಿ ಅಂತ. ಎಲ್ಲವನ್ನು ಮಾಡಿ ಹಂಗಾದ್ರೆ ಒಂದು ಕಡೆ ಹೊಡಿಕೆ ಪ್ರಾರಂಭ ಮಾಡಿ. ಇನ್ನು ನಾನು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಯ್ಕೆ ಆಯಿತು, ಸರ್ಕಾರಿ ಭೂಮಿ ಇನ್ನೆಷ್ಟಿದೆ ಅಂತ ಪ್ರತಿಯೊಂದನ್ನು ಸ್ವಾಧೀನಪಡಿಸ್ಬೇಕಂತೇಳಿ. ಅದು ಅಲ್ಲದೆ 2015 ನಂತರ ಯಾರಿಗೆಲ್ಲ 94C ಅಡಿಯಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೋ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಅಂದರೆ ಮೊನ್ನೆ ಇಬ್ಬರಿಗೆ ಕೊಟ್ಟು ಏನಂತ ಹೇಳಿದ್ರೆ, ಇವರು 2021ಕ್ಕೆ ನೋಡಿ ನಾವು ತೋರಿಸ್ತೀವಿ ಮೇಡಮ್, ನಾವು ದಾಖಲೆ ಇದೆ ಮಾತಾಡ್ತಾ ಇರೋದು. 30/6/2021 ಅರ್ಜಿ ಹಾಕಿರೋದು, ಪಂಚಾಯತ್ರು ಕೊಟ್ಟರೆ ತಗೊಳ್ಳ ಅಂತ ಪಾಪ ಅವ್ರು ಪೋಸ್ಟ್ ಮಾಡಿರೋದು. ಇವತ್ತಿಂದ ಆಮೇಲೆ ಕೇಳುವಾಗ ಇದು 2015 ಹಿಂದಕ್ಕೆ ಇವರು ವಾಸವಾಗಿರೋದಿಲ್ಲ, ಇದರಿಂದ 94C ಅಡಿಯಲ್ಲಿ ಕೊಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಕಾನೂನು ಪ್ರಕಾರ ನಾನು ಒಪ್ಕೊಳ್ತೀನಿ. ಹೌದು, ಕಾನೂನು ಪ್ರಕಾರ ಇಲ್ಲ ಕೊಟ್ಟಿದ್ದಾರಲ್ಲ ಮೇಡಮ್. 2015 ಹಿಂದಕ್ಕೆ ವಾಸವಾಗಿ ಗೊತ್ತಬೇಕಾದ್ರೆ ಮನೆ ತೆರಿಗೆ ಇರಬೇಕಿತ್ತು, ಅವ್ದು ಆಧಾರ್ ಕಾರ್ಡ್ ಬೇಕು, ಕರೆಂಟ್ ಬಿಲ್ ಬೇಕು, ಇದೆಲ್ಲ ಇದ್ದರೆ ಮಾತ್ರ, ದಾಖಲೆ ಇದ್ದರೆ ಮಾತ್ರ ಹೇಳೋದು 2015 ಹಿಂದಕ್ಕೆ ನೀವು ವಾಸವಾಗಿದ್ದೀರಾ ಅಂತ. ಇವು ಎಷ್ಟೋ ಕೊಟ್ಟಿದ್ದಾರೆ. ಕಡಬ ತಾಲೂಕಲ್ಲಿ ಒಂದು 4,000 ಏನೋ ಕೊಟ್ಟಿದ್ದಾರೆ. ಎಲ್ಲವನ್ನ ಕಿತ್ತಾಕಿ ಏನು ಇವರಿಗೊಂದು ಕಾನೂನು ಅವರಿಗೊಂದು ಕಾನೂನಾ? 123 ಸರ್ವೆ ನಂಬರಲ್ಲಿ ಒಂದು 4-5 ಮನೆಗೆ ಎಷ್ಟೋ ಕೊಟ್ಟಿದೆ, 2020 ನಂತರ ಕೊಟ್ಟಿದ್ದಾರೆ. ಅದನ್ನು ಕಿತ್ತಾಕಿ ಇವರೊಂದು ಕಾನೂನು ಅವರೊಂದು ಕಾನೂನು ಎಲ್ಲ ಒಂದೇ ರೀತಿ ಇರಬೇಕು. ಏನು ಮಾತಾಡಲಿಕ್ಕೆ ಯಾರು ಇಲ್ಲಂತಲ್ಲ, ಈ ಬಡ ಫ್ಯಾಮಿಲಿಗೆ ಯಾರು ಇಲ್ಲಂತಲ್ಲ, ಅದೇ ನೆನೆಸಿದ್ದಾರೆ. ಇದರ ಹಿಂದೆ ನಿಂತ ಪ್ರಭಾವಿಯತಿಗಳು ನೆನೆಸ್ತಾರೆ. ಇವರಿಗೆ ಯಾರಿಲ್ಲ, ರಾಜ್ಯಕ್ಕೆ ಬೆಂಬಲ ಇಲ್ಲ, ದುಡ್ಡಿಲ್ಲ, ಇವ್ರನ್ನ ಹೊಡೆದು ಓಡಿಸೋಣ, ಆ ಭೂಮಿಯನ್ನು ನೀವು ಸ್ವಾಧೀನಪಡಿಸ್ಕೊಳ್ಳೋಣ ಅಂತ ಚಿಂತೆ ಇದ್ದು. ಅದು ನಡೆಯಲ್ಲ ಮೇಡಮ್. ನಾನು ಇರುವಷ್ಟು ಟೈಮು ಇಂಥವರ ಬೆನ್ನುಲಾಗಿ ನಾನು ಹೇಳ್ತೀನಿ ಅಷ್ಟು ಹೇಳ್ಬಿಡು. ಮೊನ್ನೆ AC ಅವರು ಕೂಡ ಬಂದಿದ್ರು ಸರ್, ಅವರು ಏನು ಹೇಳಿದ್ರು? ಅದೇ ಅವ್ರು ಹೇಳಿ ನಿರಾಶ್ರಯ ಕೇಂದ್ರ ಕಳಿಸ್ತಾರಲ್ಲ, ಅದಕ್ಕೆ ನಿಂತಿದ್ದಾರೆ ಅವರು. ಅಂದರೆ ಅಲ್ಲಿ ಮಳೆ ಬಂದು ಗುಡ್ಡ ಜರಿದು ಬಿದ್ದಿರೋದಲ್ಲ ಮೇಡಮ್. ಒಬ್ಬ ಅಧಿಕಾರಿ ಬಂದು ಏಕಾಏಕಿ ರಾಧಮ್ಮ ಅವರ ಮನೆಯನ್ನು ಇತಾಚಿಯಿಂದ ಅಧಿಕಾರಿಗಳ ತಂಡ ಬಂದು ನೆಲಸಮ ಮಾಡಿರೋದು. ಅವ್ರು ನೋಡ್ಬೋದು, ಯಾರ ಮನೆ ನೋಡ್ಬೋತ್ತಲ್ಲ ಮೇಡಮ್. ಮೆಸ್ಕಾಂ ಅಧಿಕಾರಿ ಬಂದ, ವಿದ್ಯುತ್ ಸಂಪರ್ಕ ಕಟ್ ಮಾಡ್ದ. ಮೆಸ್ಕಾಂ ಅಧಿಕಾರಿಗಳಿಗೆ ನಿಮಗೆ ಕೊಟ್ಟ ಲೆಟ್ರ್ ಕೇಳಿದ್ರೆ ಇಲ್ಲ ಮೌಖಿಕ ಹೇಳಿಕೆ ಮೇಲೆ ನಮಗೆ ಕರ್ಕೊಂಡು ಬಂದಿರೋದು ಅಂತ ಹೇಳ್ದ. ಮೌಖಿಕ ಹೇಳಿಕೆ ಕರ್ಕೊಂಡು ಬಂದರೆ ಯಾವ ರೀತಿಯಲ್ಲಿ GPS ಪ್ರಕಾರವಾಗಿ ಒಂದು ಮನೆಗೆ ಕರೆಂಟ್ ಕೊಡುವಾಗ ಅದೇ ಥರನೇ ಅದೇ ನಂಬರ್ ಹಾಕಿ ಚೆಕ್ ಮಾಡಬೇಕಲ್ಲ, ಇದು ಯಾರ ಮನೆ ಅಂತ ನೋಡ್ಬೋದಿತ್ತಲ್ಲ. ಅದು ಮಾಡಿಲ್ಲ. ಏಕಾಏಕಿ ಅವನು ಕಟ್ ಮಾಡ್ದ, ಅವನು ಹೋದ ವೈರೆಲ್ಲ ಹಿಡ್ಕೊಂಡು. ಆ ನಂತರ ಇವನ್ನ ಕಳಿಸಿದ್ರೆ ನಾವು ಹೋಗಿ ಕೇಳಿ ಯಾರ ಮನೆ ಕಟ್ ಮಾಡೋದು, ಲೆಟ್ರ್ ಕೊಡ್ತಾ ಇರಲ್ಲ. ತಿರ್ಗಾ RTIಯಲ್ಲಿ ಹಾಕಿದೆ ಕೊಡಿ ಅಂತ, ಇಲ್ಲ ಅಲ್ಲೇ ಮಲ್ಕೊಳ್ತೀವಿ ಅಂತೇಳಿ ಆವಾಗ ಕೊಟ್ಟ. ಇದು ರಾಧಮ್ಮರ ಮನೆಯ ಡಿಸ್ಕನೆಕ್ಟ್ ಮಾಡಿರೋದು, ವಿದ್ಯುತ್ ಡಿಸ್ಕನೆಕ್ಟ್ ಮಾಡಿ ವೈರೆಲ್ಲ ತಂದ್ರೆ ರಾಧಮ್ಮನ ಮನೆ, ಒಡೆದು ನೆಲಸಮ ಮಾಡಿರೋದು ರಾಧಮ್ಮನ ಮನೆ. ಇನ್ನು ಇದಕ್ಕಿಂತ ದಾಖಲೆ ಬೇಕಾ? ಈ ದಾಖಲೆ ಎಂಕ್ವೈರಿ ಮಾಡಲಿಕ್ಕೆ ACಗೆ 1 ತಿಂಗಳು ಬೇಕಂತೆ ಕಾಲಾವಕಾಶ. ಈ ದಡ್ಡ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರ ಪ್ರಕಾರ ನಾನು ದಡ್ಡನೇ ನಾನು ಹೇಳ್ತಾ ಇರೋದು. 1 ತಿಂಗಳು ಬೇಕು ಅವರಿಗೆ. ಇಷ್ಟು ದಾಖಲೆ ಕೊಟ್ಟರೆ ಸಾಲದ? ಇದು ಎಂಕ್ವೈರಿ ಮಾಡಲಿಕ್ಕೆ ನಾನು ಕೇಳ್ತಾ ಇಲ್ಲ. 3,000 ಎಕರೆ ಸರ್ವೆ ನಂಬರ್ ತನಿಖೆ ಮಾಡಲಿಕ್ಕೆ ಹೇಳಿಲ್ಲ. ಅದರಲ್ಲಿ ಎಷ್ಟು ಮನೆ ಇದೆ ಅಂತ ಕೇಳಿಲ್ಲ ನಾನು. ಅಲ್ಲಿ ನೀರು ಉಕ್ಸಕ್ತೆ ಎಲ್ಲಿ ಕಲ್ಲಿದೆ ಅಂತ ನಾನು ಕೇಳಿಲ್ಲ. ಈ ಬಡವರಿಗೆ ಆಗಿದೆ ಅನ್ಯಾಯ. ಅದೇ ಜಾಗದಲ್ಲಿ 20 ಸೆನ್ಸ್ ಜಾಗದಲ್ಲಿ ಆಗಿರೋದಂಥ ಕೃಷಿ ಇದೆ ಮೇಡಮ್, ಅದರಲ್ಲಿ ಅದನ್ನೆಲ್ಲ ನಾನು ತನಿಖೆ ಮಾಡ್ಬೋದಲ್ಲ. ಇನ್ನು ತನಿಖೆ ಮಾಡಲೇಬೇಕು. ನನಗೆ ಇವತ್ತು ವರದಿ ಕೊಡ್ತೀನಿ ಅಂತ ಹೇಳೋದು. ಪ್ರತಿಯೊಂದು ತನಿಖೆ ಮಾಡಬೇಕು. ಸರ್ವೆ ನಂಬರ್ 123ರಲ್ಲಿ ಎಷ್ಟು ಎಕರೆ ಭೂಮಿ ಇದೆ, ಅದರಲ್ಲಿ 94C ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಎಕರೆ ಸರ್ಕಾರಿ ಭೂಮಿ ಇದೆ, ಅಕ್ರಮ ಸಂಬಂಧ ಯಾರಿಗೆಲ್ಲ ಕೊಟ್ಟಿದ್ದಾರೆ, ಎಲ್ಲವೂ ಬೇಕಿನ್ನು. ಎಲ್ಲ ತನಿಖೆ ಆಗಲಿ. ಇದನ್ನೆಲ್ಲ ಹಿಡ್ಕೊಂಡು ತನಿಖೆ ಮಾಡಿಕೊಂಡು ಬರಬೇಕು. ಅದು ಅಲ್ಲ, ರೇಣುಕಾ ಎಂಬವರು ಅವ್ರು ಹೇಳ್ತಾರೆ, ರೇಣುಕಾ ಅವರು ಅಂತ ಹೇಳ್ತಾರೆ. ರೇಣುಕಾ ಅವ್ರ ಆಧಾರ್ ಕಾರ್ಡ್ ಇದೆಯಾ, ID ಕಾರ್ಡ್ ಇದೆಯಾ, ಇಲ್ಲಿ ವಾಸವಾಗಿ ಏನು ದಾಖಲೆ ಇದೆ, ಇದು ಬೇಕಲ್ಲ ಮೇಡಮ್. ನ್ಯಾಯಾಲಯ ತಗೊಂಡು ಏನೋ ಕೊಟ್ಟಿದ್ದಾರೆ ರೇಣುಕಾ ಅಂತ ಹೇಳಿ, ಶಿವಾಜಿ ಅವ್ರದ್ದು ಕೊಟ್ಟಿದ್ದಾರೆ. ಶಿವಾಜಿಯಲ್ಲಿ ರೇಣುಕಾ ಆಧಾರ್ ಕಾರ್ಡ್ ಎಲ್ಲ ಇರೋದು ಎಲ್ಲಿದೆ ಮೇಲೆ ಅಡ್ರೆಸ್ ಇದರಲ್ಲಿ ತೋರಿಸಿ. ಇದೆಲ್ಲ ಎಂಕ್ವೈರಿ ಮಾಡಲಿಕ್ಕೆ 1 ತಿಂಗಳು ಬೇಕಂತ ನಾನು ಕೇಳ್ತಾ ಇರೋದು. ನಾನೇನು ಗುಂಡಿ ತೋಡಿ ಕೆಳಗಿಂದ ಕಲ್ಲು ತಂದೆ ಎಂದು ಹೇಳಿಲ್ಲ, ನಾನು ಪಾತಾಳದಲ್ಲಿರೋ ಐಟಮ್ ತಲೆ ಕೇಳಿಲ್ಲ. ಈ ಬಡವನ ನ್ಯಾಯ ಕೊಡಿಸಿ ಅಂತ ಕೇಳಿದೆ AC ಅವರಿಗೆ. ಇಂದಿನಾಗ ನಾನು ಮಾತಾಡಿರಲಿಲ್ಲ, ಇಂದಿನ ಬಂದು ಕೇಳಿಲ್ಲ. ಸುಳ್ಯ ತಳಿಸ್ತಾರ ಬಂದು ಕೇಳ್ಬೇಕು ತಾನೆ, ಅದು ಸರಿ ತನಿಖೆ ಕೊಟ್ಟರೆ ಏನಂತ. ಇನ್ನೂ ಬಂದಿಲ್ಲ ಸುಳ್ಯ ತಳಿಸ್ತಾರರು, ಇನ್ನು ಇವತ್ತೇನು ಬರೆದು ಕೊಡ್ತಾರೆ. ಇವತ್ತು ತನಿಖೆ ಮಾಡೋ, ಪ್ರತಿಯೊಂದು ತನಿಖೆ ಮಾಡೋದು. ಅದು ಎಲ್ಲಿ ಎಷ್ಟು ರಬ್ಬರ್ ಗಿಡ ಇದೆ, ಎಷ್ಟು ವರ್ಷದಿಂದ ಇತ್ತು, ಅವ್ರ ಹಸು ಎಷ್ಟು ಸತ್ತೋಗಿದೆ, ಮನೆ ಯಾವ ಥರ ಇತ್ತು, ಮನೆ ವ್ಯಾಲ್ಯೂ ಏನು, ಅಕ್ಕಪಕ್ಕದಲ್ಲಿ ಕೇಳಬೇಕು, ಯಾರು ಭೂಮಿ ಕೊಟ್ಟರು ಕೇಳಬೇಕು. ಇದೆಲ್ಲ ತನಿಖೆ ಆಗಿ ವರದಿ ಕೊಡಬೇಕು ನಮಗೆ. ಅಲ್ಲವರು ಬಿಡೋದಿಲ್ಲ ಮೇಡಮ್. ಇಲ್ಲ ನಾವು ಇವತ್ತು ನೋಡ್ತೀವಿ, ಇಲ್ಲಿ ಅಶೋಕಾಚಾರ್ಯ ನಂಬಿದ್ದೀವಿ, ಇವರನ್ನು ಅಶೋಕರನ್ನು ನಂಬಿದ್ದೀವಿ, ಮುಂದಕ್ಕೆ ಅವ್ರು ನಂಬ್ತೀವಿ. ಅವ್ರು ಸರಿ ಮಾಡಿಸ್ಕೊಂಡ್ರೆ ನಮಗೆ ಒಂದು ಗ್ಯಾರಂಟಿ ಇದೆ ಮೇಡಮ್. STPI ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನೀವು ಕೂಡ ಬಂದಿದ್ದೀರಾ. ಬಡ ಕುಟುಂಬ, ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅನ್ನೋವಂಥದ್ದು ಏನು ಹೇಳಿದ್ರು ಅವರು? ಕೌಕ್ರಾಡಿ ಗ್ರಾಮದಲ್ಲಿರುವಂತಹ ಮುತ್ತುಸ್ವಾಮಿ ಮತ್ತು ರಾಧಮ್ಮ
ವೃದ್ಧ ದಂಪತಿಗಳು ಇವತ್ತು ಬಂದು ಮಾನ್ಯ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಕಳೆದ 1 ವಾರದಿಂದ ಧರಣಿ ಕುಳಿತಿದ್ದಾರೆ. ತುಂಬ ಒಂದು ಕರುಣಾಜನಕವಾದಂತಹ ಒಂದು ದೃಶ್ಯವಾಗಿರ್ತದೆ ಅದು. ಒಂದು 70-80 ವರ್ಷ ಪ್ರಾಯ ಇರುವಂತಹ ಆ ದಂಪತಿಗಳು ಈ ಕೊರೆಯುವ ಚಳಿಯಲ್ಲಿ ರಾತ್ರಿ ಹಗಲನ್ನದೇ ಇಲ್ಲಿ ಬಂದು ಕುಳಿತಿದ್ದಾರೆ ಅಂತ ಹೇಳಿದರೆ ಅದರ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ನೋವಿದೆ. ಈಗ ಸರ್ಕಾರ, ಕಂದಾಯ ಇಲಾಖೆಯ ಅಧಿಕಾರಿಗಳು ಬಹುಶಃ ಮಾನವೀಯತೆಯನ್ನು ಮರೆತಿದ್ದಾರೆ ಅಂತ ಕಾಣ್ತಾ ಇದೆ. ಯಾರ್ದೋ ಹೆಸರಿನಲ್ಲಿ ಇದ್ದಂತಹ ಒಂದು ಆದೇಶವನ್ನು ಇವತ್ತು ರಾಧಮ್ಮನವರ ಮನೆಯನ್ನು ಧ್ವಂಸ ಮಾಡುವ ಮೂಲಕ ಒಂದು ಅಮಾನವೀಯತೆಗೆ ಇವತ್ತು ಸರ್ಕಾರದ ಅಧಿಕಾರಿಗಳು ಸಾಕ್ಷಿಯಾಗಿದ್ದಾರೆ. ಇಲ್ಲಿ ಉತ್ತರ ಭಾರತ, ಉತ್ತರ ಪ್ರದೇಶದಲ್ಲಿರುವಂತಹ ಒಂದು ಸಂಸ್ಕೃತಿ ಕ್ರಮೇಣವಾಗಿ ನಮ್ಮ ಕರ್ನಾಟಕ, ಅದರಲ್ಲಿ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಾಲಿಡ್ತಾ ಇದೆ ಅಂತ ಹೇಳಿದರೆ ತುಂಬ ಆಘಾತಕಾರಿಯಾದಂಥ ಒಂದು ವಿಚಾರ. ಸರ್ಕಾರ ನಡೆಸುವಂಥವರಿಗೆ ಇಲ್ಲಿನ ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಅವರಿಗೆ ತಾಯಿ ಹೃದಯ ಬೇಕು, ಕಟುಕರ ಹೃದಯ ಇರಬಾರ್ದು. ಇವತ್ತು ಕರ್ನಾಟಕ ಸರ್ಕಾರ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಬಡವರು, ನಿರ್ಗತಿಕರು, ಅದೇ ರೀತಿ ಭಿಕ್ಷೆ ಬೇಡಿ ಬದುಕುವಂತಹ ಆ ವ್ಯಕ್ತಿಗಳು ಸುಮಾರು 30-40 ವರ್ಷದಿಂದ ವಾಸವಾಗಿದ್ದಂತಹ ಪ್ರದೇಶವನ್ನು ರಾತ್ರಿ ಬೆಳಗಾಗುವುದರೊಳಗಾಗಿ ಬುಲ್ಡೋಸರ್ ಮಾಡಿ ಡೆಮಾಲಿಷ್ ಮಾಡ್ತಾ ಇರುವಂಥ ಘಟನೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದೆ. ಇವತ್ತು ಅದೇ ರೀತಿಯಾದಂಥ ಒಂದು ಘಟನೆ ಆಗಿರ್ತದೆ ಕಡಬ ತಾಲೂಕಿನ ಕೌಕ್ರಾಡಿಯ ಈ ವೃದ್ಧ ದಂಪತಿಗಳ ಮನೆಯನ್ನು ಧ್ವಂಸ ಮಾಡಿ ಇಲ್ಲಿ ಸರ್ಕಾರ ಮಾಡಿದಂಥ ಒಂದು ಕೆಲಸ. ಇದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಪತ್ರಿಕೆಗಳಲ್ಲಿ ನೋಡಿ ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೇವೆ. ಇಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರರು ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಇವಾಗ ನಾವು ಕೂಡ ಅವರಲ್ಲಿ ಮಾಹಿತಿ ತಿಳ್ಕೊಂಡಿದ್ದೇವೆ. ಬೆಳಿಗ್ಗೆ 5 ಗಂಟೆಗೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಬುಲ್ಡೋಸರನ್ನು ತಂದು ಕಡಬ ತಹಸೀಲ್ದಾರ್ ಅವರು ನೇತೃತ್ವದ ಒಂದು ಅಧಿಕಾರಿಗಳ ತಂಡ ಈ ಮನೆಯನ್ನು ಡೆಮಾಲಿಷ್ ಮಾಡಿದ್ದಾರೆ. ಈ ಸರ್ಕಾರ ಮತ್ತು ಈ ಅಧಿಕಾರಿಗಳು ಯಾಕೆ ಇಷ್ಟೊಂದು ಕಠೋರವಾಗಿ, ಅಮಾನವೀಯವಾಗಿ ವರ್ತಿಸ್ತಾ ಇದ್ದಾರೆ ಎಂದು ನಮಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿನ ನಾಗರಿಕರಿಗೆ ಬದುಕುವಂತಹ ಘನತೆ, ಗೌರವ, ಸ್ವಾಭಿಮಾನದಿಂದ ಬದುಕಬೇಕಾದಂತಹ ಸಂದರ್ಭವನ್ನು, ಆ ಅವಕಾಶವನ್ನು ನಿರ್ಮಿಸಿಕೊಡ್ಬೇಕಾದ್ದು ನಮ್ಮ ಸರ್ಕಾರಗಳ, ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾಗಿ ಹೋದಂತಹ ಸರ್ಕಾರಗಳ ಜವಾಬ್ದಾರಿಯಾಗಿರ್ತದೆ. ಪ್ರತಿಯೊಬ್ಬ ನಾಗರಿಕನಿಗೂ, ಪ್ರತಿಯೊಬ್ಬ ಹಿರಿಯ ನಾಗರಿಕನಿಗೂ ಅವರದ್ದೇ ಆದಂಥ ಗೌರವ ಇದೆ, ಅವರದ್ದೇ ಆದಂತಹ ಸ್ವಾಭಿಮಾನ ಇದೆ. ಆದರೆ ಇವತ್ತು ಅವರ ಮನೆಯನ್ನು ಡೆಮೋಲಿಷ್ ಮಾಡಿ ಅವರನ್ನು ಬೀದಿಗೆ ತಳ್ಳಿ ಇವತ್ತು 1 ವಾರದಿಂದ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಬಂದು ಧರಣಿ ಕೂತಿದ್ದಾರೆ ಅಂತ ಹೇಳಿದರೆ, ಸಹಾಯಕ ಆಯುಕ್ತರು ಅದಕ್ಕೆ ಸೂಕ್ತವಾಗಿ ಸ್ಪಂದನೆ ಮಾಡಿ ಅವರಿಗೆ ಬೇಕಾದಂತಹ ಪರಿಹಾರವನ್ನು ಅವರು ಮನಸ್ಸು ಮಾಡಿದರೆ ಅರ್ಧ ಗಂಟೆಯಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇದೆ. ಆದರೂ ಆ ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಬಹುಶಃ ಇವತ್ತು ಹಲವಾರು ಸಂಘಟನೆಗಳು ಅವರೊಂದಿಗೆ ನಿಲ್ಲುವ ಹಾಗೆ ನಮ್ಮ ಪಕ್ಷವೂ ಕೂಡ ಅವರೊಂದಿಗೆ ನಿಲ್ತದೆ. ಈ ಹೋರಾಟದಲ್ಲಿ ನಾವು ಸಹಕರಿಸ್ತೇವೆ. ಅಂದರೆ ಆ ಕೊರೆಯುವ ಚಳಿಯಲ್ಲಿ ಇಲ್ಲಿ ಬಂದು ಅವರು ಕೂತ್ಕೊಳ್ಬೇಕು ಅಂತಾದರೆ, ರಾತ್ರಿ ಹಗಲು ಕೂತ್ಕೊಳ್ಬೇಕು ಅಂತಾದರೆ ಅವರು ಎಷ್ಟು ಸಮಸ್ಯೆ ಮತ್ತು ಎಷ್ಟು ಕಷ್ಟ ಅನುಭವಿಸಿರ್ಬೋದು ಅಂತ ನಮಗೆ ನೋಡಲಿಕ್ಕೆ ಸಾಧ್ಯ ಇದೆ. ನಾವು ಇವತ್ತು ಈ ಸರ್ಕಾರದಲ್ಲಿ ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳಲ್ಲಿ, ಮಾನ್ಯ ಸಹಾಯಕ ಆಯುಕ್ತರಲ್ಲಿ ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದರೆ, ಇಲ್ಲಿ ಹಿರಿಯ ನಾಗರಿಕರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವನ್ನು ಮಾಡಬೇಕು. ಅವರು ಬೀದಿಯಲ್ಲಿ ಕುಳಿತದ್ದು ನಿಮಗೆ ಕಾಣ್ತಾ ಇಲ್ವಾ, ಅಥವಾ ನಿಮ್ಮ ಆ ಕುರುಡು ಕಣ್ಣಿಗೆ ಅದು ಕಾಣ್ತಾ ಇಲ್ಲ ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು. ಇದು ಇದೇ ರೀತಿ ಮುಂದುವರಿದರೆ ಮುಂದೆ ನಾವು ಕೂಡ ಅವರೊಂದಿಗೆ ಇಲ್ಲೇ ಕೂತ್ಕೊಳ್ಳುವಂಥ ಒಂದು ಚರ್ಚೆ ಮಾಡ್ತಾ ಇದ್ದೇವೆ. ನಾವು ಕೂಡ ಒಂದು ಟೆಂಟ್ ಹಾಕಿಕೊಂಡು ಅವರೊಂದಿಗೆ ಇಲ್ಲೇ ಕೂತ್ಕೊಂಡು ಹೋರಾಟವನ್ನು ಮಾಡ್ತೇವೆ. ಇವಾಗ ಏನವರು ಶಾಂತಿಯುತವಾಗಿ ಇಲ್ಲಿ ಹೋರಾಟ ಮಾಡ್ತೇವೆ, ಮುಂದೆ ಈ ಹೋರಾಟ ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಆದ ಕಾರಣ ಕೂಡಲೇ ಸ್ಪಂದನೆ ಮಾಡಬೇಕು. ನಿನ್ನೆ ತಾನೇ ಪುತ್ತೂರು ಶಾಸಕರು ಇಲ್ಲಿ ಬಂದು ಒಂದಷ್ಟು ಭರವಸೆಯನ್ನು ಕೊಟ್ಟು ಹೋಗಿದ್ದಾರೆ. ನೀವು ಅನ್ನಾಹಾರ ಸತ್ಯಾಗ್ರಹ ಮಾಡಲಿಕ್ಕೆ ಹೊರಟಿದ್ದೀರಿ, ಅದನ್ನು ಮಾಡಬೇಡಿ, ನಿಮಗೆ ನ್ಯಾಯ ಕೊಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿ ಹೋಗಿದ್ದಾರೆ. ಅದರಲ್ಲಿ ಅವರು ಕಾಯ್ತಾ ಇದ್ದಾರೆ. ಅವರೊಂದು ಭರವಸೆ ಇದೆ, ಅವರು ಬಂದು ಏನಾದರೂ ನಮಗೆ ಸಹಕಾರ ಮಾಡ್ಬೋದು ಅಂತ. ಆದರೆ ಈ ಘಟನೆಯಾಗಿ ಇಷ್ಟು ದಿವಸ ಆದರೂ ಕೂಡ ಸ್ಥಳೀಯ ಶಾಸಕಿಯಾದಂತಹ ಭಗೀರಥಿ ಮುರಳಿ ಅವರು, ಸುಳ್ಯ ಶಾಸಕಿ, ಇಷ್ಟರವರೆಗೆ ಕೂಡ ಈ ಕಡೆ ತಿರುಗಿ ಕೂಡ ನೋಡಲಿಲ್ಲ. ನಮಗೆ ಇಲ್ಲಿ ಕಾಣುವ ಮಟ್ಟಿಗೆ ದೊಡ್ಡ ಶಕ್ತಿಗಳು, ಅಲ್ಲಿನ ಭೂಮಾಲೀಕರು, ಅದೇ ರೀತಿ ದೊಡ್ಡ ದೊಡ್ಡ ಶ್ರೀಮಂತ ಕೆಲವು ವ್ಯಕ್ತಿಗಳು ಇದರ ಹಿಂದೆ ಲಾಬಿ ಇದ್ದಾರೆ ಅಂತ ಹೇಳುವಂಥದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಇಲ್ಲಿ ಸರ್ಕಾರದ ಭೂಮಿಯನ್ನು ಯಾವುದಾದ್ರೂ ಸಂಸ್ಥೆಗಳಿಗೆ ಕೊಟ್ಟರೆ, ಸಾಫ್ಟ್ವೇರ್ ಸಂಸ್ಥೆಗಳು
ಆ ಭೂಮಿಯನ್ನು ಉದ್ಯೋಗ ಮಾಡಿ ಅಂತ ಹೇಳಿ ಕೊಟ್ಟರೆ ಅದನ್ನು ಕೋಟ್ಯಾಂತರ ರೂಪಾಯಿಗೆ 200 ಕೋಟಿ 300 ಕೋಟಿ ರೂಪಾಯಿಗೆ ಖಾಸಗಿ ವ್ಯಕ್ತಿಗಳಿಗೆ ಮಾರುವುದನ್ನು ಈ ರಾಜ್ಯದಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಷ್ಟೋ ಸರ್ಕಾರಿ ಭೂಮಿಯನ್ನು ಇಲ್ಲಿನ IT ಕಂಪನಿಗಳಿಗೆ, ಬಹುರಾಷ್ಟ್ರೀಯ ಕಂಪನಿಗಳಿಗೆ ಇನ್ನು ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಈ ವೃದ್ಧ ದಂಪತಿಗಳಿಗೆ ಒಂದು ಮನೆ ಇದ್ದದನ್ನು ಡೆಮೋಲಿಷ್ ಮಾಡಿ ಇವತ್ತು ಅವರನ್ನು ಬೀದಿಗೆ ತಳ್ಳಿದ್ದಾರೆ. ಅವರಿಗೆ ಒಂದು ಮನೆ ಕೊಡಲಿಕ್ಕೆ ಅಥವಾ ಅವರಿಗೆ ಒಂದು ಆಶ್ರಯ ಕಲ್ಪಿಸಿಕೊಡಲಿಕ್ಕೆ ನಮ್ಮ ಸರ್ಕಾರಗಳಿಗೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಆದಂಥ ದೊಡ್ಡ ಒಂದು ಅವಮಾನ. ಆದ ಕಾರಣ ಈ ಕುಟುಂಬದೊಂದಿಗೆ, ಈ ದಂಪತಿಗಳೊಂದಿಗೆ ನಾವು ಖಂಡಿತವಾಗಿಯೂ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಗಟ್ಟಿಯಾಗಿ ನಿಂತುಕೊಳ್ತದೆ. ಇವರಿಗೆ ನ್ಯಾಯ ಕೊಡಬೇಕು. ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡಿಕೊಂಡು ಯಾರು ಈ ಮನೆಯನ್ನು ಕೆಡವಿದ್ದಾರೆ ಅವರಿಗೆ ಇಲ್ಲಿನ ಕಾನೂನಿನಲ್ಲಿ ಗರಿಷ್ಠ ಶಿಕ್ಷೆ ಕೊಡಬೇಕು. ಇಲ್ಲ ಅಂತ ಹೇಳಿದರೆ ನಾವು ನಾಳೆ ಹೋಗಿ ನಾವು ಬಂದು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂತ್ಕೊಳ್ತೇವೆ. ಯಾಕೆಂತ ಹೇಳಿದರೆ ಅಲ್ಲಿರುವಂತಹ ತಹಸೀಲ್ದಾರ್ ಮತ್ತು ಅವರ ತಂಡ ಯಾವ ಏನು ಅತಿರೇಕದ ಕಾನೂನನ್ನು ಕೈಗೆತ್ತಿಕೊಂಡು ಈ ಮನೆಯನ್ನು ಡೆಮೋಲಿಷ್ ಮಾಡಿದ ಅವರನ್ನು ಕೂಡಲೇ ಆ ಸೇವೆಯಿಂದ ಅಮಾನತು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ. ಕಡಬದ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ನಿವಾಸಿಗಳಾಗಿರುವಂಥ ಮುತ್ತುಸ್ವಾಮಿ ಹಾಗೇನೆ ರಾಧಮ್ಮ ಕುಟುಂಬದ ಕಥೆಯನ್ನ ಕೇಳಿದ್ರಲ್ಲ, ಇವರು ನಿಜವಾಗ್ಲೂ ನ್ಯಾಯ ಬೇಕು ಅಂತ ಇಲ್ಲಿ ಬಂದು ಕೂತಿದ್ದಾರೆ. ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ಅಧಿಕಾರಿಗಳು ಬರ್ತಾ ಇದ್ದಾರೆ, ಬಟ್ ಯಾವುದೇ ರೀತಿಯ ಪ್ರಯೋಜನವೂ ಆಗ್ತಾ ಇಲ್ಲ ಅಂತ ನಿನ್ನೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ಬಂದ ಕಾರಣದಿಂದಾಗಿ ನಮಗೆ ನ್ಯಾಯ ಸಿಗುತ್ತೆ ಅನ್ನೋವಂಥದ್ದು ಅವರಿಗೆ ಒಂದು ಭರವಸೆ ಇದೆ. ಆದಷ್ಟು ಬೇಗ ನ್ಯಾಯ ಸಿಗಲಿ. ಮನೆಯಲ್ಲಿರಬೇಕಾದವರು ಬೀದಿಗೆ ಬಂದು ನಿಂತಿದ್ದಾರೆ. ಕೇಳ್ತಾ ಇರೋದು ಒಂದೇ, ನಮಗೆ ಮನೆ ಬೇಕು, ನಿವಾಸ ಬೇಕು, ನಮಗೆ ನ್ಯಾಯ ಬೇಕು ಅನ್ನೋವಂಥದ್ದು. ಹಾಗಾಗಿ ಆದಷ್ಟು ಬೇಗ ಇವರಿಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ಇದನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಟೇಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.